रूपगणिशाचे एतिनि देवांचे जन्मस्थान एतिनि देवांचे जन्मस्थान ओंकार प्रधान रूपगणिशाचे अकरतो ब्रह्म उकरतो विष्णु मकर महेश जानियेला ओंकार प्रधान रूपगणिशाचे ओंकार प्रधान रूपगणिशाचे ऐसे तीन देवा जेतोनि उत्पन्न ऐसे तीन देवा जेतोनि उत्पन्न तो गजानन माया बापा ओंकार प्रधान रूपगणिशाचे ओंकार प्रधान रूपगणिशाचे तुकमणी ऐसे आहे वेदवाणी तुकमणी ऐसे आहे वेदवाणी कहाणी पुराणी व्यासांची ओंकार प्रधान रूपगणिशाचे एतिनि देवांचे जन्मस्थान एतिनि देवांचे जन्मस्थान ओंकार प्रधान रूपगणिशाचे ಕಾರ್ಯದರ್ಶಿ ಅವರು ಹಳೆಯಂಗಡಿಯಿಂದ ಬಂದ್ದಾರೆ. ಅವರ ಮನೆಯವರ ಅಂದರೆ ಅವರ ಅಕ್ಕನವರಿಗೆ ಸ್ವಲ್ಪ ಅಸೌಖ್ಯದಿಂದಾಗಿ ಅವರು ಸ್ವಲ್ಪ ಬರುವಾಗ ಲೇಟ್ ಆದರೂ ಕೂಡ ಅದನ್ನು ಬಿಟ್ಟು ಇಲ್ಲಿಗೆ ಬಂದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ಅದೇ ರೀತಿ ಕೋಶಾಧಿಕಾರಿಯವರು ಅವರ ಮುಖ ಬಹಳ ಅಸನ್ಮುಖರಾಗಿ ಅವರ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಕಾರಣ ಏನೆಂದರೆ ನಮ್ಮ ದುಡ್ಡೆಲ್ಲ ಅವರಲ್ಲಿ ಇರೋದು. ಅದನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಲ್ಲಿ ಅವರು ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಈ ಸಂಘದ ಪರವಾಗಿ ತುಂಬ ನಮಗೆ ಕೆಲವು ರೀತಿಯ ದಾಖಲೆ ಪತ್ರಗಳನ್ನು ಕೇಳಿದ್ದು. ಆದ್ದರಿಂದ ಸಾಧಾರಣ ಒಂದು 2 ತಿಂಗಳು ಅದಕ್ಕಾಗಿ ಅಲೆದಾಡುವಂಥ ಸ್ಥಿತಿ ಉಂಟಾಯಿತು. ಆ ಪ್ರಕಾರ ಈಗ ನಮ್ಮ ನೋಂದಣಿಯಾಗಿ ಆಮೇಲೆ ಈ ಬ್ಯಾಂಕ್ ಅಕೌಂಟ್ ಮಾಡುವ ಬಗ್ಗೆ ಅದರಲ್ಲಿಯೂ ಅವರು ಸಾಧಾರಣ ಒಂದು 5-6 ಬಗೆಯ ದಾಖಲೆ ಪತ್ರಗಳನ್ನು ಕೇಳಿದ್ದಾರೆ. ಅದನ್ನೆಲ್ಲ ನಾವು ಈಗ ತಯಾರು ಮಾಡಿಕೊಟ್ಟಿದ್ದೇವೆ. ಅದರ ಅದು ಅಲ್ಲದೆ ಪಾನ್ ಕಾರ್ಡ್, ಈಗ ಸಂಘದ ಹೆಸರಿನಲ್ಲಿ ಒಂದು ಪಾನ್ ಕಾರ್ಡ್ ಆಗಬೇಕು. ಅದನ್ನು ಕೂಡ ನಾವು ಈಗ ಕಳಿಸಿದ್ದೇವೆ. ಅದು ಈಗ ಒಂದು 5-6 ದಿನದಲ್ಲಿ ಬರ್ತದೆ. ಬಂದ ಕೂಡಲೇ ನಾವು ಇದನ್ನು ಈ ಸಂಘದ ಹೆಸರಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೇವೆ. ಮತ್ತೇನೆಂದರೆ ಈಗ ನಮ್ಮ ಈ ಸಂಘದ ಸ್ಥಾಪನೆ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ನಾವೆಲ್ಲ ಒಟ್ಟಿಗೆ ಆಗಬೇಕು. ಸಾಧಾರಣ ನಾವು ಒಂದು ನಮ್ಮ 30ರಿಂದ 40 ವರ್ಷ ಸರ್ವಿಸ್ ಸೇವೆಯಲ್ಲಿ ತುಂಬ ಜನರೊಂದಿಗೆ ಅಂದರೆ ಎಲ್ಲ ನಮ್ಮ ಸಮಕಾಲೀನ ಸಹೋದ್ಯೋಗಿಗಳೊಂದಿಗೆ ನಾವು ಒಟ್ಟಿಗೆ ಊಟಕ್ಕೆ ಹೋಗೋದು, ಒಟ್ಟಿಗೆ ಬರೋದು, ಮತ್ತು ನಾವು ಒಂದು ಮಿತ್ರತ್ವವನ್ನು ಬೆಳೆಸಿಕೊಂಡು ನಮಗೆ ಅಗಳಿ ಇರಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೇವೆ. ಆದರೆ ಇತ್ತೀಚೆಗೆ ಸಾಧಾರಣ ಒಂದು ನಮ್ಮ ಈಗ ಉದ್ಯೋಗದ ಅವಧಿಯಲ್ಲಿ ಅವರವರು ನಿವೃತ್ತಿಯಾಗುವ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿ ಅವರನ್ನು ನಾವು ಬೀಳ್ಕೊಡುತ್ತೇವೆ ಮತ್ತು ಕೆಲವು ಅವರನ್ನು ಮನೆಗೆ ಕೂಡ ಬಿಟ್ಟು ಬರುತ್ತೇವೆ. ಆದರೆ ಅವರನ್ನು ಮನೆಗೆ ಬಿಟ್ಟು ಬಂದ ಮೇಲೆ ಅವರ ಎಷ್ಟೋ ಜನ ಈ ಮಹಾನಗರ ಪಾಲಿಕೆ ಬೆನ್ನಾಕಿ ಹೋದವರು
ಆಮೇಲೆ ಬರದವರು ಎಷ್ಟೋ ಜನ ಇದ್ದಾರೆ. ಇದು ನಮಗೆಲ್ಲ ತಿಳಿದ ವಿಷಯ. ಈಗ ನಮ್ಮ ಸರ್ವಿಸ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವರು ರಿಟೈರ್ ಆದವರು ಎಲ್ಲಿ ಹೋಗಿದ್ದಾರೆ, ಅವರು ಎಲ್ಲಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮೊಟ್ಟಿಗೆ ಒಟ್ಟಿಗೆ ಇದ್ದು ನಮ್ಮ ಒಡನಾಟದಲ್ಲಿ ಇದ್ದು ಇಂಥವರು ನಮ್ಮಿಂದ ದೂರ ಆಗುವುದೆಂದರೆ ನಮಗೆ ತುಂಬ ಬೇಸರ ಆಗ್ತದೆ. ನಮ್ಮ ಈ ಸಂಘದ ಮುಖ್ಯ ಉದ್ದೇಶ, ನಮಗೆ ಸಮಸ್ಯೆಗಳು ಕೆಲವು ಇರ್ಬೋದು, ಆದರೂ ನಮ್ಮ ಈ ಸಂಘದ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಈ ಸಂಬಂಧವನ್ನು ಕಡಿದುಕೊಳ್ಳುವ, ಸಂಘದ ವಿಷಯದಲ್ಲಿ ಏನು ಸಮಸ್ಯೆ ಉಂಟು ಮತ್ತು ಬಗ್ಗೆ ಎಲ್ಲ ಚರ್ಚಿಸಿ ನಾವು ಅದರಲ್ಲಿ ನಿರ್ಧಾರ ಆ ಪ್ರಕಾರ ಈಗ ನಾವು 12 ತಿಂಗಳು ಕಳೆದು ಈಗ 1 ವರ್ಷದ ಮಹಾಸಭೆಯನ್ನು ಮಾಡುವಂಥ ಹಂತಕ್ಕೆ ಬಂದಿದ್ದೀವಿ. ಈ ಮಹಾಸಭೆಯನ್ನು ನೋಡುವಾಗ ನನಗೆ ಕಾಣ್ತದೆ ಏನೆಂದರೆ ಸಾಧಾರಣ ನಮ್ಮಲ್ಲಿ ಈಗ ಒಂದು 130ರಿಂದ 140ರವರೆಗೆ ಸದಸ್ಯರಿದ್ದಾರೆ. ಆದರೆ ಇಲ್ಲಿ ಇವತ್ತು ಹಾಜರಿ ಕಾಣೋದು ಸಾಧಾರಣ ಒಂದು 60ರಿಂದ 70 ಮಾತ್ರ. ಯಾಕೆ ಎಲ್ಲರಿಗೆ ಬರಲಿಕ್ಕಾಗೋದಿಲ್ಲ? ವರ್ಷಕ್ಕೊಮ್ಮೆ ಮಾಡುವಂಥ ಸಭೆ, ಅದು ಕೂಡ ಒಂದು ಹೆಚ್ಚು ದೂರ ಇಡಲಿಲ್ಲ. ಯಾಕೆಂದರೆ ನಮಗೆ ಈ ಸಭಾಭವನ ಉಚಿತವಾಗಿ ಸಿಗುವ ಒಬ್ಬ ನಮ್ಮ ಸಲಹೆಗಾರರಾದ ರಘುರಾಮ್ ಶೆಟ್ಟಿ ಅವರು ದೊಡ್ಡ ಮನಸ್ಸು ಮಾಡಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಎಷ್ಟು ಜನ ಬಂದರೂ ನಾನು ಸುಧಾರಿಸ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ನಮಗೊಮ್ಮೆ ಅವರ ಮುಖ ನೋಡಬೇಕು. ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೆ ಅವರು ಎಲ್ಲರೂ ಈ ಸಭೆಗೆ ಹಾಜರಾಗಬೇಕೆಂಬ ಉದ್ದೇಶದಿಂದ ನಾವು ಈ ಸಭೆಯನ್ನು ಮಾಡಿದ್ದೇವೆ. ನಮ್ಮ ಆಯುಷ್ಯದ ಹೆಚ್ಚಿನ ಭಾಗವನ್ನು ನಮ್ಮ ಬಂಧು ಬಳಗ, ಹೆಂಡತಿ ಮಕ್ಕಳು ಅಂತೇಳಿ ಅವರೊಂದಿಗೆ ಕಳೆಯುತ್ತೇವೆ. ಆಮೇಲೆ ಉಳಿದ 2ನೇದಾಗಿ ನಾವು ಎಲ್ಲಿ ಕೆಲಸ ಮಾಡ್ತೇವೆ, ನಮ್ಮ ಉದ್ಯೋಗಿಯಲ್ಲಿ ಆ ಉದ್ಯೋಗದ ಇರುವ ಜಾಗದಲ್ಲಿ, ಅಂದರೆ ನಾವೆಲ್ಲರೂ ಸಹಪಾಠಿಗಳಾಗಿ ಈ ಮಹಾನಗರ ಪಾಲಿಕೆಯಲ್ಲಿ ವರ್ಗಾವಣೆ ಎಂಬುದು ಸಾಧಾರಣ ಹೆಚ್ಚಿನವರಿಗೆ ವರ್ಗಾವಣೆ ಇಲ್ಲದೇ ಇರುವುದರಿಂದ ನಮ್ಮ ಸಂಬಂಧ ಇವತ್ತಿನದಲ್ಲ, 30-40 ವರ್ಷದ ಈ ಸಂಬಂಧ. ಈ 40 ವರ್ಷದ ಸಂಬಂಧದಲ್ಲಿ ನಾವು ಇದು ಒಟ್ಟಿಗೆ ಸೇರಿದರೆ ಇದು ನಮ್ಮದೊಂದು 2ನೇ ಕುಟುಂಬ ಅಂತ ಹೇಳ್ಬೋದು. ಯಾಕೆಂದರೆ 1ನೇ ಕುಟುಂಬ ನಮ್ಮ ತಂದೆ ತಾಯಿ ಬಂಧು ಬಳಗ ಇಲ್ಲ, ಇದು ನಮ್ಮ 2ನೇ ಕುಟುಂಬ. ಇದು ಈ 2ನೇ ಕುಟುಂಬ ಎಂದರೆ ನಮ್ಮ ಎಲ್ಲ ಇಲ್ಲಿ ಸೇರಿದವರು ನಮ್ಮ ಆತ್ಮೀಯರು, ನಮ್ಮ ಬಂಧುಗಳು. ಆದ್ದರಿಂದ ಇದನ್ನೊಂದು ನಮ್ಮ ಕುಟುಂಬ ಅಂತ ನೆನೆಸಿ, ಯಾರಿಗೆ ಒಬ್ಬನಿಗೆ ಒಂದು ವೇಳೆ ಯಾರಿಗೆ ಒಂದು ಸಮಸ್ಯೆ ಆದರೂ ಅದು ನಮ್ಮ ಎಲ್ಲರ ಸಮಸ್ಯೆ ಅಂತ ನೆನೆಸಿಕೊಂಡು ಒಬ್ಬನ ಸುಖ ಅದು ನಮ್ಮೆಲ್ಲರ ಸುಖ. ಒಬ್ಬನ ಯಾವ ರೀತಿಯ ಒಬ್ಬನಿಗೆ ಸಮಸ್ಯೆ ಆದರೂ ಅದು ನಮ್ಮ ಸಮಸ್ಯೆ ಅಂತ ಹೇಳಿ ನಾವು ಅದನ್ನು ಎಲ್ಲರಿಗೂ ಇದು ಸಹಾಯ ಮಾಡಬೇಕಾಗ್ತದೆ. ಸಹಾಯ ಅಂದರೆ ಹಣದ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಆದರೂ ನೈತಿಕವಾಗಿ ಒಂದು ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ದಯಮಾಡಿ ಇನ್ನು ಮುಂದಕ್ಕೆ ಕೂಡ ನಾವು ಪ್ರತಿ ತಿಂಗಳು ಕರೆಯುವ ಮೀಟಿಂಗಿಗೆ ಕಾರ್ಯಕಾರಿ ಸಮಿತಿಯಲ್ಲಿ 22 ಜನ ಇದ್ದರೂ ನಮ್ಮ ಮೇಲೆ ಹೆಚ್ಚಿನ ಒಂದು ಪ್ರೀತಿಯಿಂದ ಸಾಧಾರಣ 22 ಅಲ್ಲ 35 ಜನ ಕೂಡ ಬರ್ತಾರೆ. ಆದ್ದರಿಂದ ಈ ಕಾರ್ಯಕಾರಿ ಸಮಿತಿ ಸಭೆಗೆ ಕೂಡ ಎಲ್ಲರಿಗೂ ಸ್ವಾಗತ ಉಂಟು. ಯಾರೂ ಬರ್ಬೋದು, ನಮ್ಮ ಸದಸ್ಯರ ಪೈಕಿ ಯಾರೂ ಬರ್ಬೋದು. ನಮಗೆ ಬಂದಷ್ಟು ಎಷ್ಟು ಜನ ಆದರೂ ಅದು ನಮಗೆ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಆದಷ್ಟು ಹತ್ತಿರ ಆಗಬೇಕಂತೇಳಿ ನಮ್ಮದೊಂದು ಭಾವನೆ. ಅದಲ್ಲದೆ ನಾವು ಇನ್ನೂ ಹತ್ತಿರ ಆಗಬೇಕಾದ್ರೆ ಕೆಲವು ಏನಾದರೂ ಒಂದು ಪ್ರವಾಸ ಅಂದರೆ ಒಂದು ದಿನದಲ್ಲಿ ಹೋಗಿ ಬರುವಂಥ ಒಂದು ಡಿಸ್ಟೆನ್ಸ್ಗೆ ನಾವು ಹೋಗಿ ಬರೋದು, ಮತ್ತು ಒಂದು 2 ಗಂಟೆ ಒಂದು ಬೀಚಲ್ಲಿ ಎಲ್ಲಿ ಒಂದು ಪಿಕ್ನಿಕ್ ಮಾಡೋದು, ಇಂಥ ಎಲ್ಲ ಕಾರ್ಯಕ್ರಮವನ್ನು ಇಟ್ಟುಕೊಂಡ್ರೆ ನಾವು ಇನ್ನೂ ಹತ್ತಿರ ಆಗ್ತೇವೆ. ನಮ್ಮ ಈ ಕಳೆದ ದಿನಗಳ ನೆನಪು ನಮಗೆ ಮನಕರಿಸ್ತದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಇನ್ನು ಮುಂದಕ್ಕೆ ನಾವು ಒಂದು ಕುಟುಂಬ ಅಂತ ನೆನೆಸಿ ಎಲ್ಲ ಸಭೆಗೆ ಹಾಜರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. 1ನೇದಾಗಿ ನಮ್ಮ 6ನೇ ವೇತನ ಆಯೋಗದ ಬಗ್ಗೆ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ನಮ್ಮ ನೌಕರರಿಗೆ ಜಾರಿ ಮಾಡುವುದ ಮೊದಲೇ ನಮ್ಮ ಪಿಂಚಣಿದಾರರಿಗೆ ಜಾರಿಯಾಗುವ ಹಾಗೆ ನಾವು ಮಾಡಿದ್ದೇವೆ. ಯಾಕೆಂದರೆ ಈಗ ನೌಕರಿಗೆ ಆಮೇಲೆ ಅದು ನಮಗೆ ಪಿಂಚಣಿದಾರರಿಗೆ ಮೊದಲೇ ಆಗಿದೆ. ಆ ಬಗ್ಗೆ ನಮ್ಮ ಗೌರವಾಧ್ಯಕ್ಷರು ನೆಟ್ವರ್ಕ್ ಮೇಂಟೆನೆನ್ಸ್ ಸೆಂಟರಲ್ಲಿ ಕಾಂಟ್ಯಾಕ್ಟ್ ಇಟ್ಟು ಅಲ್ಲಿಂದ ಕೂಡಲೇ ಅದು
ಬರುವಾಗೆ ಮಾಡಿ ಅದಕ್ಕೆ ತುಂಬ ಎಲ್ಲ ಸರ್ಕಾರ ಕರ್ನಾಟಕ KCSR ರೂಲ್ ಪ್ರಕಾರ ನಮಗೆ ಸರ್ಕಾರಕ್ಕೆ ಏನೆಲ್ಲ ಸವಲತ್ತು, ಸರ್ಕಾರಿ ನೌಕರಿಗೆ ಏನೆಲ್ಲ ಸವಲತ್ತು ಸಿಗ್ತದೆ ಅದು ನಮಗೆ ಕೂಡ ಅದೇ ರೀತಿ ಸಿಗಬೇಕು. ಯಾವುದೇ ರೀತಿ ಇದಿಲ್ಲದೆ, ವ್ಯತ್ಯಾಸ ಇಲ್ಲದೆ ನಮಗೆ ಸಿಗಬೇಕಂತ ಸರ್ಕಾರದ ಆದೇಶ ಉಂಟು. ಆ ಪ್ರಕಾರ ನಮಗೆ ಈಗ ಈ 30 ವರ್ಷ ಮಂತ್ರಿ ಸಾರಿಗೆ ಸೇರಿದವರಿಗೆ 3 ವರ್ಷ ಮೊದಲಿತ್ತು, ಈಗ ಅದನ್ನು 2 ವರ್ಷ ಮಾಡಿ 247A KCSR ರೂಲ್ಸ್ 247A ಪ್ರಕಾರ 2 ವರ್ಷವನ್ನು ಕೂಡಿಸಿ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಇತ್ತು. ಆ ಪ್ರಕಾರ ನಾವು ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬರೆದಿದ್ದೇವೆ. 8 ಜನರದ್ದು ನಮ್ಮ ಬಳಿ ಅಪ್ಲಿಕೇಶನ್ ಬಂದಿತ್ತು. 8 ಜನರ ಬಗ್ಗೆ ನಾವು ಸರ್ಕಾರಕ್ಕೆ ಬರೆದುವಾಗ ಈಗ ಅದು ಕೂಡ ನಮಗೆ ಅನುಕೂಲಕರವಾಗಿ ಬಂದಿದೆ. ನಾವು ಏನೆಲ್ಲ ಅರ್ಜಿ ಕಳಿಸಿದ್ದೇವೆ ಅದನ್ನೆಲ್ಲ ಕಮಿಷನರಿಗೆ ಕಳಿಸಿ ನೀವು ಈ ಅರ್ಜಿಗಳ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಬೇಕಂತ ಕಮಿಷನರಿಗೆ ಲೆಟರ್ ಬಂದಿದೆ. ಅದರ ಬಗ್ಗೆಯೂ ನಾವು ಈಗ ಕಮಿಷನಲ್ಲಿ ಚರ್ಚಿಸಿ ಅದನ್ನು ಆದಷ್ಟು ಬೇಗ ಪಿಂಚಣಿ ಬಿಲ್ ಮಾಡುವ ಹಾಗೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಮೂರನೇದಾಗಿ ನಮ್ಮ ಒಂದು ಹೆಚ್ಚಿನ ಜನರದ್ದು ಬಾಕಿ ಇರೋದು 25 ಮತ್ತು 30 ವರ್ಷದ ಮುಂಬಡ್ತಿ ಭತ್ಯೆ ಅಂದರೆ 25 ವರ್ಷ ಸರ್ವಿಸ್ ಮಾಡಿ ಯಾರಿಗೂ ಪ್ರಮೋಷನ್ ಇಲ್ಲ ಇದ್ದರೆ 25ನೇ ವರ್ಷದಲ್ಲಿ ಒಂದು ಕೊಡುವಂಥದ್ದು ಮತ್ತು 30ನೇ ವರ್ಷದಲ್ಲಿ ಕೊಡುವಂಥದ್ದು. ಈ 2 ತುಟ್ಟಿ ಭತ್ಯೆ ನಮ್ಮ ಕೊಡದೆ ನಮ್ಮನ್ನು ನಿವೃತ್ತಿಗೊಳಿಸಿದ್ದಾರೆ. ಅವ್ರದ್ದು ಯಾರ್ದೆಲ್ಲ ನಿವೃತ್ತಿ ಆಗಿದೆ ಅವರ ಬಗ್ಗೆ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ಅದು ಈಗ ಅದನ್ನು ಕೂಡ ನಮ್ಮ ಇಲ್ಲಿಗೆ ಕಮಿಷನರಿಗೆ ಕಳಿಸಿಕೊಟ್ಟಿದ್ದಾರೆ ಸರ್ಕಾರದಿಂದ. ಆ ಬಗ್ಗೆಯೂ ನಾವು ಎಲ್ಲ ನಮ್ಮ ಸಮಸ್ಯೆ ಅಲ್ಲಿಗೆ ನಮ್ಮ ಸಮಸ್ಯೆ ಏನು ಇಲ್ಲ ಇಷ್ಟವರೆಗೆ ಬಂದ ಪೈಕಿ. ಇನ್ನೇನಾದರೂ ಹೊಸದೇನಾದರೂ ಸಮಸ್ಯೆ ಇದ್ದರೆ ದಯಮಾಡಿ ಅದನ್ನು ನಮ್ಮ ಗಮನಕ್ಕೆ ತಂದರೆ ಆ ಬಗ್ಗೆ ನಾವು ಕೂಡಲೇ ನಮ್ಮ ಕ್ರಮ ಕೈಗೊಳ್ತೇವೆ ಅಂತೇಳಿ ನಾವು ನಿಮಗೆ ಭರವಸೆ ಕೊಡ್ತೇವೆ. ಮತ್ತು ಇನ್ನು ಮತ್ತೆ ನಾವು ಏನೆಂದರೆ ಈಗ ನಮ್ಮ ಹಿರಿಯ ನೌಕರರು ಹಾಸಿಗೆ ಹಿಡಿದವರಿದ್ದರು. ಒಂದು 6 ಜನ ಮಳಗದಲ್ಲೇ ಇದ್ದರು. ಅವರು ನಮ್ಮ ಸದಸ್ಯರು ಕೂಡ ಆಗಿರಲಿಲ್ಲ. ಆದರೂ ನಾವು ಮಾನವೀಯತೆ ದೃಷ್ಟಿಯಿಂದ ನಮ್ಮೊಟ್ಟಿಗೆ ಇಷ್ಟು ಸಮಯ ಕೆಲಸ ಮಾಡಿದ್ದಾರೆ. ಅವರೀಗ ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ನಾವು ಅವರ ಮನೆಗೆ ಭೇಟಿ ಹೋಗಿ, ನಮ್ಮ ಪದಾಧಿಕಾರಿಗಳು ನಾವು ಎಲ್ಲ ಮನೆಗೆ ಭೇಟಿ ಮಾಡಿ ಅವರಿಗೆ ಒಂದು ಫಲಪುಷ್ಪ ಸಾಲು ಹೊದಿಸಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಇನ್ನು ಇವತ್ತಿನ ದಿನದಲ್ಲಿ ಸಾಧಾರಣ ನಮ್ಮ ಲಿಸ್ಟ್ ಪ್ರಕಾರ ಒಂದು 15 ಜನ ಸನ್ಮಾನ ಮಾಡಬೇಕಿತ್ತು. ಆದರೆ ಕೆಲವರು ಮಳಗದಲ್ಲೇ ಇದ್ದಾರೆ ಅಂತ ನಮಗೆ ಕಾರಣಾಂತರದಿಂದ ಮಳಗದಲ್ಲೇ ಇದ್ದರೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಇನ್ನು ಕೆಲವರು ಬರಲಿಕ್ಕೆ ಅನಾನುಕೂಲ ಆಗಿ ಬರಲಿಲ್ಲ. ಈಗ ಬಂದವರಿಗೆ ಈಗ ನಾವು ಯಾರೆಲ್ಲ 75 ಮೀರಿದ ನಮ್ಮ ಹಿರಿಯ ನೌಕರರಿದ್ದಾರೆ ಅವರಿಗೆ ನಿವೃತ್ತ ನೌಕರಿಗೆ ನಾವು ಸನ್ಮಾನ ಮಾಡಬೇಕಂತೇಳಿ ಬಯಸಿ ಈ ಒಂದು ಸಮಾವೇಶದಲ್ಲಿ ಅವರನ್ನು ಸನ್ಮಾನಿಸಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದೇ ರೀತಿ ಈ ಹಿರಿಯರು ಬಂದು ನಮ್ಮ ಈ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂಥೇಳಿ ವಿನಂತಿಸ್ತಾ, ಮತ್ತೊಂದು ನಾವು ಏನೆಂದರೆ ಎಂದು ನಮಗೆ ಮರೆತು ಹೋಯಿತು. ನಮಗೇನಿದೆ ಈಗ ಸರ್ವಿಸ್ನಲ್ಲಿರುವಾಗ ಆರೋಗ್ಯ ವಿಮೆ ಉಂಟು ಸರ್ಕಾರದ್ದು. ಆದರೆ ನಿವೃತ್ತಿಯಾದ ಕೂಡಲೇ ನಮಗೆ ಆರೋಗ್ಯ ವಿಮೆಯನ್ನು ಕೊಡುವುದಿಲ್ಲ. ಈ ಆರೋಗ್ಯ ವಿಮೆಯ ಬಗ್ಗೆ ಕೂಡ ನಾವು ಈಗ ಸರ್ಕಾರದೊಂದಿಗೆ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತ ಇದ್ದೇವೆ. ಈಗಾಗಲೇ ಸರ್ಕಾರಿ ನೌಕರರ ಒಂದು ಸಂಘದ ಒಂದು ಸದಸ್ಯರು ನಾನು ಅವರಲ್ಲಿ ಕೇಳಿದಾಗ ಅವರು ಹೇಳಿದರು ನಾವು ಕೂಡ ಅದರಲ್ಲಿ ಸಪೋರ್ಟ್ ಆಗಿದ್ದೇವೆ. ಮತ್ತು ನಮ್ಮ ಒಂದು ಕೇಳಿಕೆ ಅದು ಈಗ ಕೇಂದ್ರ ಕಚೇರಿಗೆ ಹೋಗಿದೆ, ಸರ್ಕಾರಿ ನೌಕರರ ಕೇಂದ್ರ ಕಚೇರಿಗೆ ಹೋಗಿದೆ. ಮತ್ತು ನೀವು ಕೂಡ ಅದನ್ನು ಬರೆಯಿರಿ, ನಮಗೆಲ್ಲರಿಗೂ ಸಿಗ್ಬೋದು ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಇನ್ನು ನಮ್ಮ ಈ ನಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ನಾವು ಒಂದು ಅನಾರೋಗ್ಯದಿಂದ ಬಿದ್ದರೆ ನಮಗೆ ಒಂದು ಸವಲತ್ತು ಸರ್ಕಾರದಿಂದ ಸಿಗಬೇಕಂತೇಳಿ ಆ ಬಗ್ಗೆಯೂ ನಾವೊಂದು ಮುಂದಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡ್ತೇವೆ ಅಂಥೇಳಿ ನಿಮ್ಮ ಮುಂದೆ ನಾನು ಹೇಳಲು ಬಯಸ್ತೇನೆ.
ಅದೇ ರೀತಿ ನಲ್ಲಿ ನೀರಿನ ಸಂಪರ್ಕದ ಬಗ್ಗೆ ನಾವು AWE ಅವರಲ್ಲಿ ಮಾತನಾಡಿದಾಗ ಅವರು ಹೇಳ್ತಾರೆ, ನಿಯಮಾವಳಿ ಪ್ರಕಾರ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನೀವು ಮೇಯರಿಗೆ ಒಂದು ಮನವಿ ಕೊಡಿ. ಮೇಯರ್ ಕೌನ್ಸಿಲ್ ಇಡಿ ಅಂತ ಬರೆದ್ರೆ ನಾವು ಅದನ್ನು ನಮಗೆ ಬಂದರೆ ಅದನ್ನು ನಾವು ಶಿಫಾರಸು ಮಾಡಿ ಕೌನ್ಸಿಲ್ಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಇನ್ನು ಅದೊಂದು ಮೇಯರ್ ಈಗ ಇದು ನಮ್ಮ ಪರಿಷತ್ ಆದ ಕೂಡಲೇ ಮೇಯರ ಗಮನಕ್ಕೆ ತಂದು ಅದನ್ನು ಪರಿಷತ್ತಿಗೆ ಮಂಡಿಸುವ ಹಾಗೆ ಕ್ರಮ ತೆಗೆದುಕೊಳ್ಳುವಂತೆ ನಾವು ಕೇಳ್ತೇವೆ ಅಂತ ಹೇಳ್ತೇವೆ. ಮತ್ತು ನಮ್ಮ ಸ್ಥಳಾವಕಾಶದ ಬಗ್ಗೆ, ಸ್ಥಳಾವಕಾಶ ನಮಗೆ ಈಗ ನೌಕರರ ಸ್ಥಳಾವಕಾಶದಲ್ಲಿಯೇ ನಾವು ಸಭೆಯನ್ನು ಕರೀತಾ ಇದ್ದೇವೆ. KG ವಿಮಲಾ ಇವರನ್ನು ಸನ್ಮಾನಿಸಬೇಕು ಅಂತೇಳಿ ನಮ್ಮ ತ್ರೈಮಾಸಿಕ ಆಡಳಿತ ಮಂಡಳಿಯಲ್ಲಿ ತೀರ್ಮಾನಿಸಿದಂತೆ ಅವರನ್ನು ಸನ್ಮಾನಿಸುವ ಸಲುವಾಗಿ ಈಗಾಗಲೇ ವೇದಿಕೆಯಲ್ಲಿ ಅವರು ಅಲಂಕರಿಸಿದ್ದಾರೆ. ಅವರಿಗೆ ಸುಮಾರು 75 ವರ್ಷ ದಾಟಿತು. ಅವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 40 ವರ್ಷ ತನ್ನ ಸೇವೆಯನ್ನು ಮಾಡಿ ಸೆಕ್ಷನ್ ಸೂಪರಿಂಟೆಂಡರಾಗಿ ರಿಟೈರ್ಡ್ ಆಗಿ ಮನೆಯಲ್ಲಿ ಮಕ್ಕಳೊಂದಿಗೆ ಒಳ್ಳೆ ರೀತಿಯ ಆರಾಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಹೇಳಿದಾಗನೇ ನಿವೃತ್ತರಾದವರ ಮೇಲೆ ಯಾರಿಗೆ ಯಾರದೂ ಪರಿಚಯ ಇರುವುದಿಲ್ಲ, ಅದನ್ನು ಮಗದೊಮ್ಮೆ ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದೊಂದು ಎರಡನೇ ಕುಟುಂಬದ ಕಾರ್ಯಕ್ರಮ. ನಿವೃತ್ತಿ ಆದ ಮೇಲೆ ನಾವು ನೌಕರರ ಸಂಘ ರಿಜಿಸ್ಟ್ರೇಷನ್ ಕೂಡ ಆದ ಮೇಲೆ ರೆಕಗ್ನೈಸ್ಡ್ ಒಂದು ರಿಜಿಸ್ಟ್ರೇಷನ್ ಅಸೋಸಿಯೇಷನ್ ಆದ ಮೇಲೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದಷ್ಟು 75 ವರ್ಷದ ಮೇಲ್ಪಟ್ಟವರಿಗೆ ಈ ರೀತಿಯ ಸನ್ಮಾನಗಳನ್ನು ಮಾಡಬೇಕು, ವಾರ್ಷಿಕ ಸಭೆಯಲ್ಲಿ ಯೋಚನೆ ಮಾಡಿದ್ದೇವೆ. ಆ ಪ್ರಕಾರ ಅವರನ್ನು ಈಗ ನಮ್ಮೆಲ್ಲರ ಎದುರಿಗೆ ನಮ್ಮ ಗೌರವ ಅಧ್ಯಕ್ಷರಾದಂಥ ಪದ್ಮನಾಭರು ಅವರಿಗೆ ಗೌರವಿಸಬೇಕು, ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಹಾರವನ್ನು ಕೊಟ್ಟು ಫಲಪುಷ್ಪವನ್ನು ನೀಡಿ ಅವರನ್ನು ಈ ಹೊತ್ತಿಗೆ ಗೌರವಿಸುತ್ತಾ 100 ವರ್ಷ ಬಾಳಲಿ ಎಂಬಂಥ ವಿಶೇಷವಾದ ಒಂದು ಹೆಗ್ಗಳಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲು ನಾವು ಮುಂದಾಗಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಷನ್ ಸೂಪರಿಂಟೆಂಡರಾಗಿ ನಿವೃತ್ತಿ ಹೊಂದಿ ಸುಮಾರು 38 ವರ್ಷಗಳ ಅವಧಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅವರು ಈಗ ಮನೆಯಲ್ಲಿ ಮಕ್ಕಳೊಂದಿಗೆ ಒಳ್ಳೆ ರೀತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನಿಸಬೇಕು ಅಂತ ಕೇಳಿದ ಪ್ರಕಾರ ಅವರು ಭಾಳ ನಮ್ಮ ಮಾತಿಗೆ ಕೊಟ್ಟು ಅವರು ಆಗಮಿಸಿದ್ದಾರೆ. ಅವರನ್ನು ನಮ್ಮ ಮಲ್ಲಿಕರವರು ಅವರಿಗೆ ಶಾಲು ಹೊದಿಸಿ ಹಾರವನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕು. ಅದರೊಂದಿಗೆ ಎಲ್ಲ ಅಧಿಕಾರಿಗಳು ಕೂಡ ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಸಹಾನುಭೂತಿಯಾಗಿ ಆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾರೆ. ಬಿಲ್ ಕಲೆಕ್ಟರಾಗಿ ಕೆಲಸ ನಿರ್ವಹಿಸಿ ರೆವಿನ್ಯೂ ಇನ್ಸ್ಪೆಕ್ಟರಾಗಿ ರಿಟೈರ್ಡ್ ಹೊಂದಿ ಮನೆಯಲ್ಲಿ ಸುಖಕರವಾದ ಜೀವನ ನಡೆಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಂದಾಜು ಸುಮಾರು 30-39 ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನು ನಮ್ಮ ಅಧ್ಯಕ್ಷರಾದಂಥ ಜಗನ್ನಾಥ್ ಶೆಟ್ಟರು ಎಲ್ಲರೂ ಕೂಡಿ ಹಾಕಿ, ಎಲ್ಲರೂ ತೊಂದರೆ ಇಲ್ಲ, ಎಲ್ಲರೂ ಕೂಡಿ ಹಾಕಿ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕು. ಅದೇ ರೀತಿ ಫಲಪುಷ್ಪವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಪಾಲಿಕೆಯಲ್ಲಿ 38 ವರ್ಷ ಸುದೀರ್ಘ ಸೇವೆಯನ್ನು ನಡೆಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಸಂಘದ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಅವರನ್ನು ಅಧ್ಯಕ್ಷರಾದಂಥ ಜಗನ್ನಾಥ್ ಶೆಟ್ಟರೊಂದಿಗೆ ಎಲ್ಲರೂ ಕೂಡಿ
ಅವರನ್ನು ವಿಶೇಷವಾಗಿ ಗೌರವಿಸಬೇಕು, ಶಾಲೋದಿಸಬೇಕು, ಫಲಪುಷ್ಪ ನೀಡಬೇಕು ಕೂಡ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ದೇವರು ತಪ್ಪು. ಶುಭ ಸಮಾರಂಭದಲ್ಲಿ ನನ್ನನ್ನು ಅನಿರೀಕ್ಷಿತವಾಗಿ ಸನ್ಮಾನಿಸಿದ್ದಕ್ಕಾಗಿ ಮಹಾನಗರ ಪಾಲಿಕೆ ನಿವೃತ್ತ ಸಂಘದ ಪದಾಧಿಕಾರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಿವೃತ್ತ ನೌಕರರ ಸಂಘ 2019-20 ಸಾಲಿನ ಆಯವ್ಯಯ ಒಂದು ಅಜೀವ ಸದಸ್ಯತನದ ಶುಲ್ಕದಿಂದ ಆದಾಯ ಒಟ್ಟು ಅಜೀವ ಸದಸ್ಯರಾಗಿ 95 ಮಂದಿ ಸದಸ್ಯರನ್ನು ನೋಂದಾಯಿಸಲ್ಪಟ್ಟಿದೆ. ಒಟ್ಟು 95,000. ಸಾಮಾನ್ಯ ಸದಸ್ಯರ ಶುಲ್ಕದಿಂದ ಬಂದ ಆದಾಯ 41 ಸದಸ್ಯರು 41 ಸಾಮಾನ್ಯ ಸದಸ್ಯರು ನೋಂದಾಯಿಸಲ್ಪಟ್ಟಿದ್ದಾರೆ. ಒಟ್ಟು ಆಯ 10,250. ಹೀಗೆ ಸದಸ್ಯತನದ ಶುಲ್ಕದಿಂದ ಬಂದ ಆದಾಯ 1,05,250. ಸದಸ್ಯರಿಂದ ಸಹಾಯಧನದ ಮೂಲಕ ಬಂದ ಆದಾಯ ಎಸ್ ದಯಾನಂದ್ ಇವರಿಂದ 500 ರೂಪಾಯಿ, ಶಿವಣ್ಣ ನಾಯ್ಕ್ ಇವರಿಂದ 5,000 ರೂಪಾಯಿ, ಗಿರಿಧರ ಸನಿಲ್ ಇವರಿಂದ 1,000, ಗೋಪಾಲಕೃಷ್ಣ ದೇಲಂಪಾಡಿ ಇವರಿಂದ 500 ರೂಪಾಯಿ, ಶ್ರೀಮತಿ ಸುಗಂಧಿ ಇವರಿಂದ 1,000, ರಾಮದೇವಾಡಿಗ ಇವರಿಂದ 500, ಶುಭಕರ ಶೆಟ್ಟಿ ಇವರಿಂದ 500, ಶ್ರೀಮತಿ ಸುಲೋಚನಾ ಇವರಿಂದ 500, SN ಭಟ್ ಇವರಿಂದ 500, ಶ್ರೀಮತಿ ಸಬಿತಾ 500, ರಾಮಪ್ಪ ಮೂಲ್ಯ 500, ವನಜಾ ಬಿ ಶೆಟ್ಟಿ 1,000, ದೇಜಮ್ಮ 500 ರೂಪಾಯಿ, ರೀಟಾ ಫೆರ್ನಾಂಡಿಸ್ 500, ಶ್ರೀಮತಿ ಕಾವೇರಿ 1,000, ರಘುನಾಥ್ ನಾಯ್ಕ್ 1,000, ರಮೇಶ್ ಎಂ 1,000, ರಾಮ್ ಕುಮಾರ್ 1,000, ದೊರೈಸ್ವಾಮಿ 500 ರೂಪಾಯಿ, ರಾಮು ಎಂ 1,000, ಶಶಿಕಲಾ ವಿ ಬಾಲನ್ 1,000, ಲೋಕಯ್ಯ ಗೌಡ ಇವರಿಂದ 5,000, ಲೋಕಯ್ಯ ಗೌಡರಿಂದ 5,000, ಪ್ರಭಾಕರ ಶೆಟ್ಟಿ ಇವರಿಂದ 3,000, ಶ್ರೀನಿವಾಸ್ ಸಾಲ್ಯಾನ್ 500 ರೂಪಾಯಿ, ಪುಷ್ಪ ಬಿ 1,000, ಪದ್ಮನಾಭ ಎ ಗೌರವಾಧ್ಯಕ್ಷರು 2,000, ಜಗನ್ನಾಥ ಶೆಟ್ಟಿ ಅಧ್ಯಕ್ಷರಿಂದ 2,000, ರಘುರಾಮ್ ಶೆಟ್ಟಿ ಇವರಿಂದ 2,000, ಎಸ್ ಮೋನಪ್ಪ ಟಿ ರಘುರಾಮ್ ಶೆಟ್ಟಿ 2,000, ಎಸ್ ಮೋನಪ್ಪ ನಾಯ್ಕ್ ಇವರಿಂದ 500, ವಿಶ್ವನಾಥ ಕೆ ಬಿ 1,000, ಕೆ ರವಿ 500, ಕೆ ಕಲ್ಯಾಣಿ 500, ಚಂಪಾ ಇವರಿಂದ 1,000, ಕೆ ಟಿ ಸಾಲ್ಯಾನ್ 200 ರೂಪಾಯಿ, ರಾಮಕೃಷ್ಣ ರಾವ್ ನಮ್ಮ ರಿಟೈರ್ಡ್ ಅಕೌಂಟೆಂಟ್ ಆದವರು 2,000 ರೂಪಾಯಿ, ರೋಹಿಣಿ ಮುತ್ತ 500 ರೂಪಾಯಿ. ಈಗ ಅತೀ ಹೆಚ್ಚಿನ ಧನ ಸಹಾಯವನ್ನು ನೀಡಿದ ಮಲ್ಲಿಕಾ ಶೇಖರ್ ಇವರಿಂದ 10,000 ರೂಪಾಯಿ. ಹೀಗೆ ಒಟ್ಟು ನಮಗೆ ಬಂದ ಆದಾಯ, ಸಹಾಯಧನದ ಮೂಲಕ ಬಂದ ಆದಾಯ 51,200. ಒಟ್ಟು 1,56,450. ಈಗ ವ್ಯಯ ದಿನಾಂಕ 5/2/2019 ಅಡ್ಯಾರ್ನಲ್ಲಿ ನಡೆದ ವಿಶೇಷ ಮಹಾಸಭೆಗೆ ಊಟ ಉಪಹಾರದ ಬಾಬ್ತು ಖರ್ಚು 18,000 ಹಾಗೂ ಅದೇ ದಿನ ಸಭೆಗೆ ಬೇಕಾದ ಕುರ್ಚಿ ಮತ್ತು ಸೌಂಡ್ ಇತ್ಯಾದಿಗಳಿಗೆ ಬಾಡಿಗೆ 700 ರೂಪಾಯಿ. ಒಟ್ಟು ಅಂದಿನ ಸಭೆಯ ವಿಶೇಷ ಸಭೆಯ ಖರ್ಚು 18,700. ದಿನಾಂಕ 11/6/2019 ನಡೆದ ಸಮಿತಿ ಸಭೆಗೆ ಟಿಫಿನ್ ಬಿಲ್ 3,099. ಹಿರಿಯ ನಿವೃತ್ತರನ್ನು ಸನ್ಮಾನಿಸಲು ಹಣ್ಣು ಹಂಪಲು ಹರಿವಾಣ ಶಾಲು ಇತ್ಯಾದಿ ಬಾಬ್ತು ಖರ್ಚು 3,000. 25 ಶೀಟ್ ಲೆಟರ್ ಪ್ಯಾಡ್ ಮುದ್ರಣದ ಬಿಲ್ಲು 150 ರೂಪಾಯಿ. ಸಂಘದ ನೋಂದಣಿ ಮಾಡುವ ಬಗ್ಗೆ ವಕೀಲರಿಗೆ ಮುಂಗಡವಾಗಿ ನೀಡಿದ ಹಣ 2,000. 17/9/2019 ನಡೆದ ವಿಶೇಷ ಸಭೆಗೆ ಟಿಫಿನ್ ಬಿಲ್ಲು 3,195. 13/8/2019 ಸಮಿತಿ ಸಭೆಗೆ ಟಿಫಿನ್ 318. 15/10/2019 ಸಮಿತಿ ಸಭೆಗೆ ಟಿಫಿನ್ ಬಿಲ್ 795. 19/11/2019 ಸಮಿತಿ ಸಭೆಗೆ ಟಿಫಿನ್ ಬಿಲ್ಲು 750. ನಿವೃತ್ತರಾದ ದಿವಂಗತ ಬಾಲಕೃಷ್ಣ ಕೊಡಿಯಾಲ್ ಬೈಲ್ ಇವರು ದೈವಾಧೀನರಾಗಿದ್ದು ನಮ್ಮ ಪದಾಧಿಕಾರಿಗಳು ಅವರ
ಅವರ ದೈವಾಧೀನರಾದ ದಿನ ಅವರ ಪಾರ್ಥಿವ ಶರೀರಕ್ಕೆ ಗೌರವಾರ್ಪಣೆ ಬಗ್ಗೆ ಹೂವು ಇತ್ಯಾದಿ ಬಿಲ್ಲು 250. ಒಟ್ಟು ಖರ್ಚು 32,257. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ 1,24,193. ಹೀಗೆ ಒಟ್ಟು 1,56,450. ಇದನ್ನು ನಾನು ಈಗ ನಮ್ಮ ಮಹಾಸಭೆಯ ಮುಂದೆ ಇಟ್ಟಿದ್ದೇವೆ. ಇದರಲ್ಲಿ ಯಾವುದಾದರೂ ತಪ್ಪು ಒಪ್ಪುಗಳಿದ್ದಲ್ಲಿ ದಯಮಾಡಿ ಗಮನಕ್ಕೆ ತರಬೇಕು ಅಂತ ತಮ್ಮ ಹತ್ರ ಕೇಳಿಕೊಳ್ಳುತ್ತಾ, ಒಂದು ವೇಳೆ ಅಂಥ ಯಾವುದೇ ತಪ್ಪು ಒಪ್ಪುಗಳು ತಮಗೆ ಕಂಡು ಬರದಿದ್ದಲ್ಲಿ ಇದಕ್ಕೆ ಮಂಜೂರಾತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಫಿ ಅದು ಇದು ಅಂತೇಳಿ ಮಾಡ್ತೇವೆ. ಮತ್ತು ನಮ್ಮ ಮೆಂಬರ್ಶಿಪ್ನಲ್ಲಿ ಖಾಲಿ ಸ್ಟೇಷನರಿ ಮತ್ತು ವಕೀಲರ ಖರ್ಚು, ನೋಂದಣಿ ಬಗ್ಗೆ ವಕೀಲರ ಖರ್ಚು ಮತ್ತು ಅಲ್ಲಿ ಹಣದ ಖರ್ಚು ಅಷ್ಟು ಮಾತ್ರ. ಬೇರೆ ಯಾವುದನ್ನು ನಾವು ಮೆಂಬರ್ಶಿಪ್ ಇದರಿಂದ ನಾವು ತೆಗೆದುಕೊಳ್ಳೋದಿಲ್ಲ. ಕೆಲವು ಸಲ ನಾವು ಈಗ ಸಮಿತಿ ಸಭೆಯಲ್ಲಿ ಒಂದು ಒಟ್ಟಿಗೆ 10-12 ಸಮಿತಿ ಸಭೆ ಮಾಡಿದ್ದೇವೆ. ಅದರಲ್ಲಿ 2-3 ಸಮಿತಿ ಸಭೆಯದ್ದು ಮಾತ್ರ ಇಲ್ಲಿ ಕಾಪಿದು ಲೆಕ್ಕ ಹಾಕಿದೆ. ಬಾಕಿ 9 ಸಮಿತಿ ಸಭೆಯದ್ದು ನಾವು ನಮ್ಮೊಳಗೆ ನಾವು ಅದನ್ನು ಒಟ್ಟು ಮಾಡಿ ಅದನ್ನು ಇದು ಮಾಡಿದ್ದೇವೆ, ಭರಿಸಿದ್ದೇವೆ. ಕೆಲವು ಎಲ್ಲ ನಾವು ಈಗ ಆಗಾಗ ನಮಗೆ ಖರ್ಚು ಬರ್ತದೆ ಬೇರೆ ರೀತಿಯಿಂದ. ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಮತ್ತು ದಯಮಾಡಿ ಬೇರೆ ಯಾರಿಗೆ ಆದರೂ ಏನಾದರೂ ಹೇಳಲಿಕ್ಕಿದ್ರೆ ದಯಮಾಡಿ ಹೇಳಿ. ಮತ್ತು ಈಗ ನಮ್ಮ ಒಂದು ಈಗ ಯಾರನ್ನು ನಾವು ಗೌರವಿಸಿದ್ದೇವೆ, ಇದು ಒಂದು ಸಣ್ಣ ಮಟ್ಟದ ನಮ್ಮ ಒಂದು ಕಿರುಕಾಣಿಕೆ. ದಯಮಾಡಿ ಅದನ್ನು ದೊಡ್ಡ ಮಟ್ಟದ ಒಂದು ನೆನೆಸಿ ಅವರು ನಮ್ಮನ್ನು ಅರಸಬೇಕು. ಮತ್ತು ಅವರು ನಮ್ಮ ಈ ಮಹಾನಗರ ಪಾಲಿಕೆಗೆ ನಾಲ್ವರು ಕೂಡ ನಾಲ್ವರು ಕೂಡ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಮತ್ತು ನಮ್ಮ ಈ ಮೈಕ್ ಸಿಸ್ಟಮನ್ನು ನಮಗೆ ಶಿವಣ್ಣ ನಾಯಕರು ಒದಗಿಸಿದ್ದಾರೆ. ಅದಕ್ಕೆ ಸುಮಾರು 7-8 ಸಾವಿರ ರೂಪಾಯಿ ಅದನ್ನು ಖರ್ಚು ಮಾಡಿದ್ದಾರೆ. ಅದಲ್ಲದೆ ಅವರು ಸಹಾಯಧನ ರೂಪದಲ್ಲಿ ಒಂದು 5,000 ಕೊಟ್ಟಿದ್ದಾರೆ. ಅವರದ್ದು ದೊಡ್ಡ ಕೊಡುಗೆ ನಮಗೆ ಉಂಟು. ಮತ್ತು ಮಲ್ಲಿಕರವ್ರದ್ದು ದೊಡ್ಡ ಕೊಡುಗೆ. ಆದರೆ ನಾವು ದೊಡ್ಡ ಕೊಡುಗೆ ಕೊಟ್ಟರು ಸಣ್ಣ ಕೊಡುಗೆ ಕೊಟ್ಟರು ಅದು ಸಮಾನ ಅಂತ ಅದನ್ನು ಸ್ವೀಕರಿಸಿ ಅದನ್ನು ಅದನ್ನು ಅವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೆಚ್ಚಿಗೆ ನಾವು ಯಾಕೆಂದರೆ ಅವರವರ ಶಕ್ತಿ ಅನುಸಾರ ಅವರು ಕೊಡ್ತಾರೆ. ಇನ್ನು ಮುಂದೆ ನಾವು ಇದೇ ರೀತಿ ನಮಗೆ ಖರ್ಚು ಈ ಸಹಾಯಧನದಲ್ಲಿಯೇ ನಾವು ಮಾಡೋದು. ಆದ್ದರಿಂದ ಯಾರಾದರೂ ಕೊಡಬೇಕಂತ ಅವರಿಗೆ ಮನಸ್ಸಿದ್ರೆ ಮಾತ್ರ ನಾವು ಕೊಟ್ಟರೆ ಅದನ್ನು ಸಂತೋಷದಲ್ಲಿ ಸ್ವೀಕರಿಸ್ತೀವಿ. ಅದರ ಲೆಕ್ಕಪತ್ರ ಮಾತ್ರ ನಾವು ಇಡ್ತೇವೆ. ಯಾರು ಕೊಟ್ಟಿದ್ದಾರೆ ಅದಕ್ಕೆ ರಸೀದು ಕೊಡ್ತೇವೆ ಮತ್ತು ಅದರ ಲೆಕ್ಕಪತ್ರವನ್ನು ಕೂಡ ಇಡ್ತೇವೆ. ಆದರೆ ಸಹಾಯಧನ ಬೇರೆ, ಮೆಂಬರ್ಶಿಪ್ ಬೇರೆ. ಮೆಂಬರ್ಶಿಪ್ ಮಾತ್ರ ನಾವು ಅಗತ್ಯದ್ದು ಮಾತ್ರ ಯಾವುದು ಹಾಕಲಿಕ್ಕೆ ಸಾಧ್ಯ ಉಂಟು ನಿಯಮಾವಳಿಯನ್ನು ಯಾವುದನ್ನು ಹಾಕ್ಬೋದು ಅದನ್ನು ಮಾತ್ರ ಹಾಕೋದು. ಬಾಕಿದ ಎಲ್ಲ ಖರ್ಚನ್ನು ನಾವು ಸಹಾಯಧನದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಯಾರಿಗಾದರೂ ದಯಮಾಡಿ ಏನಾದರೂ ಸಲಹೆ, ಏನಾದರೂ ಸೂಚನೆ ಅಥವಾ ಮತ್ತು ನಮ್ಮ ಮತ್ತೊಂದು ವಿಷಯ ಏನೆಂದರೆ ಈ ರಘುರಾಮ್ ಶೆಟ್ಟಿಯವರು ಕೂಡ ನಮ್ಮೊಂದು ದೊಡ್ಡ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ನಮಗೆ ಆಗಾಗ ಸಹಾಯಧನವನ್ನು ಕೊಟ್ಟಿದ್ದಾರೆ. ಈ ಸಭಾಭವನವನ್ನು ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಇವತ್ತಿನ ವ್ಯವಸ್ಥೆಯನ್ನು ಕಂಪ್ಲೀಟ್ ಅವರು ಮೇಲ್ವಿಚಾರಣೆ ಅವರನ್ನು ತೆಗೆದುಕೊಂಡಿದ್ದಾರೆ. ಬಹಳ ಕಷ್ಟ ಬಂದಿದ್ದಾರೆ ಇದಕ್ಕಾಗಿ. ಅದನ್ನಾಗಿ ನಾನು ಅವರನ್ನು ವಿಶೇಷವಾಗಿ ಗೌರವಿಸುತ್ತೇನೆ. ಇದರಲ್ಲಿ ಇಷ್ಟು ಕೆಲಸ ಮಾಡಿ ಎಲ್ಲರಿಂದ ಸಾಧ್ಯ ಇಲ್ಲ. ಅವರು ಪಾಪ ಭಾರಿ ಎಷ್ಟು ದಿನದಿಂದ ಅದಕ್ಕಾಗಿ ಶ್ರಮಪಟ್ಟಿದ್ದಾರೆ. ಇದೆಲ್ಲ ಏನೆಂದರೆ ನಾವು ಒಂದು ಫ್ಯಾಮಿಲಿ, ನಾವು ಯಾರಿಗೆ ಖರ್ಚು ಮಾಡೋದಲ್ಲ ನಮ್ಮ ಬಂಧುಗಳಿಗೆ ಖರ್ಚು ಮಾಡೋದಂತ ನೆನೆಸಿ ಮಾಡೋದು. ಪ್ರತಿಯೊಬ್ಬರೂ ಆಗಿ ಇದನ್ನೊಂದು ನಮ್ಮ ಬಂಧುಗಳಿಗೆ ಯಾರು ಖರ್ಚು ಮಾಡಿದರೆ ಅದೊಂದು ನಮ್ಮ ಬಂಧುಗಳಿಗೆ ನಾವು ನಮ್ಮ ಎರಡನೇ ಕುಟುಂಬ, ಒಂದನೇ ಕುಟುಂಬ ನಮ್ಮ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳಂತಾದರೆ ಇದು ನಾವು ಆಯುಷ್ಯದ ಹೆಚ್ಚಿನ ಭಾಗವನ್ನು ನಮ್ಮ ಆಫೀಸಿನಲ್ಲಿ ಕಳೆದದ್ರಿಂದ ಇದೊಂದು ನಮ್ಮ ಎರಡನೇ ಕುಟುಂಬ ಅಂತ ನೆನೆಸಿಕೊಂಡು ಎಲ್ಲ ನಮ್ಮ ಈ ಸದಸ್ಯರು ನಮ್ಮ ಹಿತೈಷಿಗಳು ಅಂತ ಹೇಳ್ತಾ ನಾವು
ಅವರವರ ಶಕ್ತಿ ಅನುಸಾರ ಒಂದು ವೇಳೆ ಏನಾದರೂ ಕೊಟ್ಟರೆ ನಾವು ತೆಗೆದುಕೊಳ್ತಾ ಹೇಳದೆ ಒತ್ತಾಯಪೂರ್ವಕವಾಗಿ ಆಗಲಿ, ಅಥವಾ ಅವರಷ್ಟು ಕೊಟ್ಟಿದ್ದಾರೆ ನಾವು ಕೊಡದಿದ್ದರೆ ನಾವು ಇದಾಗ್ತದೆ ಅಂತ ಆ ರೀತಿ ಅಲ್ಲ. ಏನಾದರೂ ಮನಸ್ಸಿದ್ರೆ ಕೊಡುವವರಿಗೆ ಕೊಡುವ ಸೂಚನೆ ಅಂತ ಉಂಟು. ಹಾಗಿರುವಾಗ ತಾವೆಲ್ಲರೂ ಯಾವುದಾದ್ರೂ ಸಲಹೆ ಸೂಚನೆ, ಇದರ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆ ಇದ್ದರೆ ದಯಮಾಡಿ ನೀವು ತಿಳಿಸಬೇಕು, ವೇದಿಕೆಗೆ ಬಂದು ನಮ್ಮ ಮುಂದೆ ತಿಳಿಸಬೇಕು ಅಂತೇಳಿ ಸಂಘದ ವತಿಯಿಂದ ಮಾಡಿದ್ದೇವೆ. ಇದಕ್ಕೆ ಒಬ್ಬರು ಅನುಮೋದನೆ, ಒಬ್ಬರು ಸೂಚನೆ ಮತ್ತು ಒಬ್ಬರು ಅನುಮೋದನೆ ಕೊಡಲೇಬೇಕು. ನಾವು ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ದಯಮಾಡಿ ಸೂಚಿಸುವರ ಹೆಸರನ್ನ ಹೇಳಿ. ದಿನಕರ್ ಇದು ಗಿರಿಧರ್ ಸನಿಲ್ರವರು ಇದನ್ನು ನಮ್ಮ ಲೆಕ್ಕಪತ್ರ ಮಂಡಿಸಿದ್ದಕ್ಕೆ ಸೂಚನೆ ನೀಡಿದ್ದಾರೆ. ಅನುಮೋದನೆ ಕೇಶವರವರು ಅನುಮೋದಿಸಿದ್ದಾರೆ. ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಸಹಕರಿಸಬೇಕು. ದಯಮಾಡಿ ಮಹಿಳೆಯರಿಂದ ಯಾವುದಾದ್ರೂ ಸಲಹೆ ಸೂಚನೆಗಳಿದ್ದರೆ ಅಥವಾ ಮಹನೀಯರಿಂದ ಯಾರಾದರೂ ಸಲಹೆ ಸೂಚನೆ ಇದ್ದರೆ ಕೂಡಲೇ ನೀಡಿರುವಾಗ ನಮ್ಮದು ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿಯವರು ಮುಖ್ಯವಾಗಿ ಶ್ರೀ ಪದ್ಮನಾಭ್, ಜಗನ್ನಾಥ್ ಶೆಟ್ಟಿ, ಚಿನ್ನಪ್ಪ ಮೂಲ್ಯ, ಟಿ ರಘುರಾಮ್ ಶೆಟ್ಟಿ ಮುಂತಾದ ಕೆಲವರು ಈ ಬಗ್ಗೆ ಚಿಂತಿಸಿ ಹೆಚ್ಚಿನ ನಿವೃತ್ತರನ್ನು ಸಂಪರ್ಕಿಸಿ ಅವರೆಲ್ಲರ ಪ್ರಯತ್ನದ ಫಲವೇ ಇಂದು ಮಂಗಳೂರು ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘ ಎಂಬ ನಾಮಾಂಕಿತದೊಂದಿಗೆ ಬೆಳೆದು ನಿಂತಿರುವ ಸಂಘಟನೆಯಾಗಿದೆ. ಈ ನಿವೃತ್ತ ನೌಕರರ ಸಂಘಟನೆಯು ದಿನಾಂಕ 28/8/2018 ಪ್ರಥಮ ಸಭೆಯನ್ನು CA ಪದ್ಮನಾಭ ನಿವೃತ್ತ ಸಹಾಯಕ ಆರೋಗ್ಯಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಯನ್ನು ನಡೆಸಿ, ಸದ್ರಿ ಸಭೆಯಲ್ಲಿ ಶ್ರೀ ಜಗನ್ನಾಥ ಶೆಟ್ಟಿ ಇವರನ್ನು ಅಧ್ಯಕ್ಷರನ್ನಾಗಿ, ಶ್ರೀ ಪರಮೇಶ್ವರ್ ಇವರನ್ನು ಕಾರ್ಯದರ್ಶಿಯನ್ನಾಗಿಯೂ ಹಾಗೂ SN ಭಟ್ ಇವರನ್ನು ಕೋಶಾಧಿಕಾರಿ ಮತ್ತು ಚಿನ್ನಪ್ಪ ಮೂಲ್ಯರವರನ್ನು ಜೊತೆ ಕಾರ್ಯದರ್ಶಿ ಮತ್ತು ಶ್ರೀ ಮಾಧವ ಕಾಂಚನ್, ಬಿ ದಯಾನಂದ್ ಮತ್ತು ಟಿ ರಘುರಾಮ್ ಶೆಟ್ಟಿ ಅವರನ್ನು ಸಲಹೆಗಾರರನ್ನಾಗಿಯೂ ಮತ್ತು 22 ಸದಸ್ಯರನ್ನೊಳಗೊಂಡ ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ಎಲ್ಲರ ಅಭಿಪ್ರಾಯದಂತೆ ಹೆಚ್ಚಿನ ನಿವೃತ್ತರನ್ನು ಸಂಪರ್ಕಿಸಿ ಸದಸ್ಯರನ್ನಾಗಿ ನೋಂದಣಿ ಮಾಡಿಸಿಕೊಳ್ಳಲು ತೀರ್ಮಾನಿಸಿ ಅಜೀವ ಸದಸ್ಯತನದ ಶುಲ್ಕ ರೂಪಾಯಿ 1,000 ಹಾಗೂ ಸಾಮಾನ್ಯ ಸದಸ್ಯತನದ ಶುಲ್ಕ ರೂಪಾಯಿ 250ರಂತೆ ನಿಗದಿಪಡಿಸಲಾಗಿ ಪ್ರಸ್ತುತ ನಮ್ಮ ಸಂಘಟನೆಯಲ್ಲಿ 95 ಮಂದಿ ಅಜೀವ ಸದಸ್ಯರು ಹಾಗೂ 41 ಮಂದಿ ಸಾಮಾನ್ಯ ಸದಸ್ಯರಿದ್ದು ಒಟ್ಟು 140 ಮಂದಿ ಸದಸ್ಯರನ್ನು ಹೊಂದಿರುವ ಸಂಘಟನೆಯಾಗಿರುತ್ತದೆ. ನಮ್ಮ ಸಂಘಟನೆಯು ಪ್ರತಿ ತಿಂಗಳ 2ನೇ ಮಂಗಳವಾರದಂದು ಸಭೆಯನ್ನು ಹಾಗೂ 3 ತಿಂಗಳಿಗೊಮ್ಮೆ ಸರ್ವ ಸದಸ್ಯರ ವಿಶೇಷ ಸಭೆಯನ್ನು ಜರುಗಿಸಲಾಗುತ್ತಿದ್ದು, ಇದರಲ್ಲಿ ಸದಸ್ಯರ ಕುಂದುಕೊರತೆಗಳನ್ನು ಆಹ್ವಾನಿಸಿ ಪರಿಹಾರ ಕೈಗೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. ನಮ್ಮ ಸಂಘಟನೆಯ ನೋಂದಣಿ ಸಂಖ್ಯೆ DRDK SOR 95 2019-20ರಂತೆ 7/11/2019 ನೋಂದಾಯಿಸಲ್ಪಟ್ಟಿದೆ ಎಂದು ತಿಳಿಸಲು ಹೆಮ್ಮೆಯಾಗುತ್ತಿದೆ. ನಮ್ಮ ಹೊಸ ವೇತನ ಶ್ರೇಣಿಯನ್ನು ಸರ್ಕಾರವು ಘೋಷಿಸಲ್ಪಟ್ಟು ನಮ್ಮ ನಿವೃತ್ತ ನೌಕರರಿಗೂ ಅನ್ವಯಿಸುವಂತೆ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ವಿನಂತಿಸಲಾಗಿದ್ದು, ನಮಗೂ ಕೂಡಲೇ ಮಂಜೂರಾತಾಗಿ ಆದೇಶವಾಗಿರುವುದನ್ನು ಮನಗಂಡಾಗ ಸಂಘಟನೆಯ ಅಗತ್ಯ ಎಷ್ಟಿರುವುದು ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಈ ಬಗ್ಗೆ ಸರ್ಕಾರದಿಂದ ನೇರ ಸಂಪರ್ಕವಿರಿಸಿ ಹೆಚ್ಚಿನ ಪ್ರಯತ್ನ ನಡೆಸಿದ ನಮ್ಮ ಗೌರವಾಧ್ಯಕ್ಷರಾದ CA ಪದ್ಮನಾಭ್ ಹಾಗೂ ಶ್ರೀ ಜಗನ್ನಾಥ್ ಶೆಟ್ಟಿ ಇವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ. ಸರ್ಕಾರ ಮಂಜೂರಾತಿ ನೀಡಿದ ತುಟ್ಟಿ ಭತ್ಯೆಯು ನಮ್ಮ ಸಂಘಟನೆಯ ಪ್ರಯತ್ನದ ಫಲವಾಗಿ ಈಗ ಸರಿಯಾದ ಸಮಯದಲ್ಲಿ ಸರ್ಕಾರಿ ನೌಕರಿಗೆ ಸಿಗುವ ಸಂದರ್ಭದಲ್ಲಿಯೇ ನಮಗೂ ಮಂಜೂರಾತಿಗಾಗಿ ನಮ್ಮ ಖಾತೆಗಳಿಗೆ ಜಮೆಯಾಗುತ್ತಿದೆ. ನಮ್ಮ ನಿವೃತ್ತರ ನೌಕರರ ಹಲವಾರು ಕುಂದುಕೊರತೆಗಳ ಬಗ್ಗೆ ಸದಸ್ಯರು ಮನವಿಯನ್ನು ಸಲ್ಲಿಸಿರುವುದರ ಬಗ್ಗೆ ಈಗಾಗಲೇ ಹಲವಾರು ಸುತ್ತಿನ ಪತ್ರ ವ್ಯವಹಾರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಪಿಂಚಣಿದಾರರ ಅದಾಲತಿನಲ್ಲಿ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಗಿ, ಅದರಲ್ಲೂ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆಯಿಂದ ಮಹಾನಗರ ಪಾಲಿಕೆ ವಿಲೀನಗೊಳಿಸಲ್ಪಟ್ಟ ನೌಕರರ ಸಮಸ್ಯೆಗಳನ್ನು ಚರ್ಚಿಸಲ್ಪಟ್ಟು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸಲು ಆದೇಶಿಸಿರುತ್ತಾರೆ. ಈ ವಿಚಾರದಲ್ಲಿ ಸರ್ಕಾರದೊಂದಿಗೆ ಹಲವಾರು ಪತ್ರ ವ್ಯವಹಾರಗಳನ್ನು ನಡೆಸಲಾಗಿದ್ದು, ಸರ್ಕಾರದಿಂದ ದಿನಾಂಕ 18/11/2019 ಆಶಾದಾಯಕ ಉತ್ತರವು ದೊರಕಿದ್ದು, ಈ ಬಗ್ಗೆ ನಮ್ಮ ಸಂಘಟನೆಯ ಆಯುಕ್ತರನ್ನು ಭೇಟಿಯಾಗಿ ಮುಂದಿನ ಕ್ರಮ ತೆಗೆದುಕೊಳ್ಳಲಿರುತ್ತದೆ. ಈ ವಿಚಾರದಲ್ಲಿ ನಮ್ಮ ಸಂಘಟನೆಯು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದೊಂದಿಗೆ ನೇರ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತದೆ. ನಮ್ಮ ಈ ನಿವೃತ್ತ ಸಂಘ ಪದಾಧಿಕಾರಿಗಳ ಒಂದು ಸಂಘ ಸುಮಾರು 1 ವರ್ಷದಿಂದ
ಕಾರ್ಯನಿವೃತ್ತವಾಗಿದ್ದು ಇವತ್ತಿನಿಂದ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಒಂದೇ ವರ್ಷದಲ್ಲಿ ಸಾಧಾರಣ 1,20,000ವರೆಗೆ 24,000ರವರೆಗೆ ಒಂದು ಆದಾಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆದರೆ ನಾವು ಗಳಿಸಿದಂಥ ಒಟ್ಟು ಮೆಂಬರ್ಶಿಪ್ನಿಂದ ಗಳಿಸಿದಂಥ ಆದಾಯವನ್ನು ಯಾವುದೇ ವೆಚ್ಚಗಳಿಗೆ, ಇನ್ನಿತರ ಸಣ್ಣ ಸಣ್ಣ ವೆಚ್ಚಗಳಿಗೆ ಅದನ್ನು ತೆಗೊಳ್ಳದೆ ವಾರ್ಷಿಕ ಬರುವಂಥ ಎಲ್ಲ ಮಾಸಿಕ ಸಭೆಗಳಲ್ಲಿ ಬೇರೆ ರೂಪದಲ್ಲಿಯೇ ಅದರ ಖರ್ಚನ್ನು ವೆಚ್ಚವನ್ನು ನಿಭಾಯಿಸಿಕೊಂಡು ನಾವು ಮುಂದುವರಿಯುತ್ತಾ ಇದ್ದೇವೆ. ಇದೇ ರೀತಿ ಮುಂದುವರಿದರೆ ನಮ್ಮ ನೌಕರ ಸಂಘ ಧನ ರೂಪದಲ್ಲಿ ಸಹ ಇನ್ನೂ ಸಹ ಬಲಾಢ್ಯವಾಗುವಂತಹ ಹಲವು ಯೋಜನೆಗಳನ್ನು ಸಹ ನಾವು ಮಾಡಿಕೊಳ್ಳಬಹುದು. ಅದರೊಂದಿಗೆ ನಮ್ಮ ಕುಟುಂಬ ಅಂತೇಳಿದರೆ ಈಗ ನಿವೃತ್ತರಾದಂಥ ನಂತರ ಯಾರಿಗೂ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಈ ಒಂದು ಸದಾವಕಾಶವನ್ನು ತೀರ್ಮಾನಿಸಿ ತಗೊಂಡಂಥ ಪದಾಧಿಕಾರಿಗಳಿಗೆ ಮಗದೊಮ್ಮೆ ನಾನು ವಂದಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಜೀವನದಲ್ಲಿ ನಾವು ನಿವೃತ್ತರಾದಾಗ ಬರುವಂತಹ ಒಂದು ಮನೋವೇದನೆ, ಅದನ್ನು ತಣಿಸಲು ಇದು ತುಂಬ ಸಹಕಾರಿಯಾಗಿದೆ, ಖಂಡಿತವಾಗಿ ಸಹಕಾರಿಯಾಗಿದೆ. ಹೇಗೆಂದರೆ ನಾವು ಇವಾಗ ಇಲ್ಲಿಗೆ ನಮ್ಮ ಕೇರಳಕ್ಕೆ ಪರ್ಶಿಯನ್ ಕಡವು ಮತ್ತು ಸಾಧು ಮೇರಿ ಎಂಬ ಸಾಧು ಮೇರಿಯಲ್ಲಿಗೆ ನಾವೊಂದು ಸಣ್ಣ ಟ್ರಿಪ್, ಒಂದು ಟೂರ್ ಹೋದೆವು. ಹೋಗುವಾಗ ನಿಜವಾಗಿ ಅದು ಯೌವನಸ್ಥರು, ಯುವಕರು ಮಾಡುವಂತಹ, ಅಲ್ಲಿ ಎಂಜಾಯ್ ಮಾಡುವಂತಹ ಒಂದು ಸ್ಥಳ. ಆದರೂ ಸಹ ನಮ್ಮಲ್ಲಿರುವ ಹೆಚ್ಚಿನವರು ಅದರಲ್ಲಿ ಪಾಲ್ಗೊಂಡು ಒಳ್ಳೆಯ ಒಂದು ಹುರುಪನ್ನು, ಆ ಯೌವನಾವಸ್ಥೆಯ ಮೊದಲಿನ ನೆನಪನ್ನು ಮಾಡಿಸಿಕೊಂಡಿದ್ದಾರೆ. ಎಲ್ಲರೂ ಬಹಳ ಸಂತೋಷಪಟ್ಟಿದ್ದಾರೆ ಎಂದು ಹೇಳಲು ನಾನು ಇಚ್ಛೆಪಡುತ್ತೇನೆ. ಇದೇ ರೀತಿ ಮುಂದಿನ ಒಂದು ಪಿಕ್ನಿಕ್ಕನ್ನು ನಾವು ನನ್ನ ಅಭಿಪ್ರಾಯ ಪ್ರಕಾರ ಒಂದು ಒಳ್ಳೆಯ ಸ್ಥಳ, ಪಿಕ್ನಿಕ್ಗೆ ಹೋಗುವಂಥ ಸ್ಥಳವನ್ನು ಆಯ್ದು ಅದರಲ್ಲಿ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಹುಮ್ಮಸ್ಸಿನಿಂದ ಪುನಃ ನಾವು ಯೌವನಕ್ಕೆ ಕಾಲಿಡುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು, ಇದರಲ್ಲಿ ಕಾರ್ಯನಿವೃತ್ತರಾಗಿ ಸಂತೋಷ ಪಡಬೇಕು ಎಂದು ಹೇಳುತ್ತಾ ಇವತ್ತು ಬಂದು ಸೇರಿದ ತಮಗೆಲ್ಲರಿಗೂ ನಾನು ಪಂಗದೊಮ್ಮೆ ವಂದಿಸ್ತಾ ನನ್ನ 2 ಮಾತನ್ನು ನೋಡಿಸ್ತೇನೆ. ಒಂದು ಆಧಾರದ ಸ್ವಾಗತಕ್ಕೆ ಒಂದು ಕಾರ್ಯಕ್ರಮ ಇದು ದೊಡ್ಡ ಮದುವೆ ಹಾಲ್ನಾಗೆ ಉಂಟು. ಆದರೆ ನಮ್ಮದು ವಾರ್ಷಿಕ ಸಭೆಯನ್ನು ಈ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ಇಷ್ಟು ಕಿಕ್ಕಿರಿದ ಜನಸಂದಣಿ ಒಟ್ಟಿಗೆ ಇದು ಮಾಡೋದು ನಮ್ಮದೊಂದು ಏನು ನಮ್ಮ ಸಂಘದ ನಮ್ಮ ಸಂಘದ ಭಾಗ್ಯ ಅಂತ ಹೇಳಿ ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಈ ಒಂದು ಖರ್ಚನ್ನು ಭರಿಸುವಂಥ ಒಂದು ರೀತಿ ಯಾವ ರೀತಿ ಅಂತ ನಮಗೂ ಅಂದಾಜಾಗುವುದಿಲ್ಲ. ನಮ್ಮ ಜಗನ್ನಾಥ ಶೆಟ್ಟರು ನಮ್ಮ ನಿವೃತ್ತಿ ನೌಕರರ ಒಂದು ಬೆನ್ನೆಲುಬು. ಅವರೊಟ್ಟಿಗೆ ನಮ್ಮ ಇಡೀ ಸಮಿತಿ ಎಲ್ಲ ರೀತಿಯಿಂದ ಸಹಕರಿಸಿದೆ. ಹಾಗಿರುವಾಗ ತಾವೆಲ್ಲರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನಮಗೆ ಸಹಕರಿಸೋದು ಅದನ್ನು ನಮಗೆ ಮತ್ತು ಸ್ಫೂರ್ತಿಯನ್ನು ಕೊಡ್ತಾ ಉಂಟು. ಆ ಧೈರ್ಯದಲ್ಲಿ ದುಮ್ಮಕ್ಕೆ ಹೋಗ್ಬೋದು ಎಂಬಂಥ ಧೈರ್ಯ ಬರ್ತಾ ಉಂಟು. ನಮಗೆ ಎಲ್ಲಿಯಾದರೂ ನಾವು ಕೇಳಿದಂಥ ಬೇಡಿಕೆಗಳು ಸಿಗದಾಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಬದ್ಧರಿದ್ದೇವೆ ಎಂಬಂಥದ್ದನ್ನು ಇಲ್ಲಿ ಈ ಒಂದು ಇಷ್ಟು ಜನ ಕಿಕ್ಕಿರಿದ ಸಭೆಯಲ್ಲಿ ನಮಗೆ ಅನುಭವ ಆಗ್ತದೆ. ನಾವು ಈ ರೀತಿ ಸುಮ್ಮನೆ ಕೇಳೋದು ಅಲ್ಲಿಗೆ ಬಿಡುವುದು ಆ ರೀತಿ ಅಲ್ಲ. ಇದು 1 ವರ್ಷದಲ್ಲಿ ಇಷ್ಟು ನಾವು ಗಟ್ಟಿಯಾಗಿ ಬೆಳೀತಾ ಇರುವಾಗ ನಮ್ಮ ಒಗ್ಗಟ್ಟಿಗೆ ಖಂಡಿತ ಇದಕ್ಕೆ ಎಲ್ಲರ ಶಕ್ತಿ ಇದೆ ಅಂತ ಎಂಬಂಥದ್ದು ಒಪ್ಪಿಕೊಂಡಿದ್ದೇವೆ ನಾವು. ಹಾಗಿರುವಾಗ ಇಲ್ಲಿ ಹಣದ ಮೂಲ ಇಲ್ಲದಿದ್ದರೆ ಯಾವುದು ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ನಮ್ಮದು 2ನೇ ಕುಟುಂಬ ಅಂತ. 2ನೇ ಕುಟುಂಬದಲ್ಲಿ ಊಟ ಮಾಡಬೇಕು, ಬಾಯಾರಿಕೆ ಕುಡಿಬೇಕು, ಕಾಫಿ ಕುಡಿಬೇಕು, ಎಲ್ಲ ಕೂತ್ಕೊಳ್ಬೇಕು, ಎಲ್ಲ ಒಟ್ಟಾಗಬೇಕು. ಇದೆಲ್ಲ ಒಂದು 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 ಕಾರ್ಯಕ್ರಮದ ನಿರೂಪಣೆ. ಈ ಕಾರ್ಯಕ್ರಮಕ್ಕೆ ದುಡ್ಡು ಬೇಕು. ತಾವೆಲ್ಲರೂ 1,000 ರೂಪಾಯಿ ಕೊಟ್ಟು ಅಜೀವ ಸದಸ್ಯರಾಗಿದ್ದೀರಿ. ಅದರ ದುಡ್ಡನ್ನು ಯಾವುದೇ ರೀತಿಯಲ್ಲಿ ಇದಕ್ಕೆ ಖರ್ಚು ಮಾಡಲಿಕ್ಕೆ ಬರುವುದಿಲ್ಲ. ಸ್ಟೇಷನರಿ ಅಂದರೆ ಕಾಗದಗಳು, ಇನ್ನಿತರ ರಿಜಿಸ್ಟ್ರೇಷನ್ ಫೀಸ್, ಇನ್ನಿತರ ಪೋಸ್ಟ್ ಮಾಡುವಂಥದ್ದು ಇಂಥದ್ದೇನಾದರೂ ತೆಗಿಬೋದು. ಇಷ್ಟರ ತನಕ ಸಹಾಯಧನ ಕೊಟ್ಟದ್ರಿಂದಲೇ ನಾವು 2 ಕಾರ್ಯಕ್ರಮ, ಇದು ಈಗ ನಮ್ಮ ಪದ್ಮನಾಭರ ಮನೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೆವು. ಅಲ್ಲಿ ಊಟ ಉಪಚಾರಕ್ಕೆ ಕೂಡ ನಾವೆಲ್ಲರೂ ಡೊನೇಷನ್ ಕೊಟ್ಟಿದ್ದೇವೆ.
ತಾವೆಲ್ಲರೂ ಶಕ್ತಿ ಮೀರಿ ಕೊಟ್ಟಿದ್ದೀರಾ. ಮಗದೊಮ್ಮೆ ಕೇಳೋದು ಸೂಕ್ತವಲ್ಲದಿದ್ದರೂ ಕೂಡ ಈ ಎರಡನೇ ಕುಟುಂಬ ಒಟ್ಟಿಗೆ ಊಟ ಮಾಡಬೇಕು ತಾನೆ. ಅದಕ್ಕೊಂದು ರೀತಿಯ ಖರ್ಚಿಲ್ಲದೆ ಏನು ಮಾಡಲಿಕ್ಕೆ ಆಗಲ್ಲ. ಹಾಗಿರುವಾಗ ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ, ತಾವೆಲ್ಲರೂ ಯಾವುದೂ ಬಲಾತ್ಕಾರ ಇಲ್ಲ, ಸ್ವ ಇಚ್ಛೆಯಿಂದ ಯಾರಾದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿ ಎಂಬ ಬಗ್ಗೆ ತಾವೆಲ್ಲರೂ ನಿಮ್ಮ ಕೈ ತುಂಬ ನೀವು ಸಹಾಯ ನೀಡಿದರೆ ನಮ್ಮಲ್ಲಿಂದ ಸೆಕ್ರೆಟರಿ ಅವರಾಗಲಿ ಜಾಯಿಂಟ್ ಸೆಕ್ರೆಟರಿ ಅವರಿಂದ ರಸೀದಿನ ಪಡ್ಕೊಂಡೇ ನೀವು ಆ ದುಡ್ಡನ್ನು ಕೊಡಬೇಕು. ಯಾಕಂದರೆ ಎಲ್ಲಿ ಸಹ ಅದು ಸಿಗದೆ ನೀವು ದುಡ್ಡು ಕೊಡುವಾಗಿಲ್ಲ, ಅದರಿಂದ ಮತ್ತೆ ಮರೆತು ಹೋಗುವಂಥ ಪರಿಸ್ಥಿತಿ. ಯಾಕಂದರೆ ನಮ್ಮದು 60 ದಾಟಿತಲ್ವ, ಹಾಗಿರೋ ಅದು ಸ್ವಲ್ಪ ಕಷ್ಟ. ಅದನ್ನು ನೀವು ಆದಷ್ಟು ಸ್ವ ಇಚ್ಛೆಯಿಂದ ಏನಾದರೂ ಸಹಕಾರ ಮಾಡಿ. ಮತ್ತು ಇದಕ್ಕೆ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು 2,000 ರೂಪಾಯಿ, ಅಧ್ಯಕ್ಷರು 2,000 ರೂಪಾಯಿ, ಅದೇ ರೀತಿ ಉಪಾಧ್ಯಕ್ಷರು 2,000 ರೂಪಾಯಿ ಈಗಲೇ ಕೈ ತೋರಿಸಿದರು. ಅದೇ ರೀತಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು 2,000 ರೂಪಾಯಿ, ಪರಮೇಶ್ವರು 2,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ SN ಭಟ್ರು 500 ರೂಪಾಯಿ ಕೊಡ್ತೇನೆ ಅಂತ ಈಗ ಹೇಳಿದರು. ರಘುರಾಮ್ ಶೆಟ್ಟರು 2,000. ಹೀಗೆ ಶಾಂತಕ್ಕನವರು ಈಗ ಇನ್ನೂ 1,000 ರೂಪಾಯಿ ಕೊಡ್ತಾರಂತೆ. ಆದಮ್ ಖಾನ್ರವರು 1,000 ರೂಪಾಯಿ ಕೊಡ್ತೇನೆ ಹೇಳಿದರು. ಯಾರಿಗೂ ಒತ್ತಾಯ ಮಾಡಬೇಡಿ. ತಾವು ಯಾವುದೇ ಕಾರ್ಯಕ್ರಮದಲ್ಲಿ ನಾವು ದುಡ್ಡನ್ನು ಕೇಳ್ತಾ ಇದ್ದೇವೆ ಅಂತ ನೀವು ಮನಸ್ಸಲ್ಲಿ ತಗೊಳ್ಳಿಕೊಡ್ದು, ಕೊಡದಿದ್ದವರು ಕೂಡ ಕೊಟ್ಟವರ ಹಾಗೆ ಅಂತಲೇ ಎನಿಸಿಕೊಂಡು ಈ ಕಾರ್ಯಕ್ರಮ ತಮ್ಮ ಬೇಡಿಕೆಗಳು ಅದನ್ನು ಖಂಡಿತ ನಾವು ಈಡೇರಿಸಲಿಕ್ಕೆ ನಮ್ಮ ಪದಾಧಿಕಾರಿಗಳು ರೆಡಿ ಇದ್ದೀರಿ. ಅದೇ ರೀತಿ ಮಾಧವ ಕಾಂಚನರು ಕೂಡ 2,000 ರೂಪಾಯಿ ಕೊಡ್ತೇನೆ ಹೇಳಿದ್ದಾರೆ. KT ಸಾಲ್ಯಾನ್ರು 200 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ರಾಮುರವರು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. 2,000 ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದರಿಂದ ಇಲ್ಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಇನ್ನಿತರ ಎಲ್ಲ ಖರ್ಚುಗಳನ್ನು ಭರಿಸಲಿಕ್ಕಾಗ್ತದೆ. ಹಣಿಕುಡಿ ಹಳ್ಳ ಅದು 100 ರೂಪಾಯಿ ಕೊಟ್ಟರು ನಮಗೆ ದೇವರು ಕೊಟ್ಟ ದುಡ್ಡು ಅಂತೇಳಿ ನಾವು ಸ್ವೀಕಾರ ಮಾಡ್ತೇವೆ. ಹಾಗಿರುವಾಗ ತಾವು ದಯಮಾಡಿ ಅದಕ್ಕೂ ಕೂಡ ಸಹಕಾರ ನೀಡಬೇಕು. ಮತ್ತು ವಾರ್ಷಿಕದಲ್ಲಿ ಈ 1 ವರ್ಷ ಪೂರ್ತಿ ಆಗುವುದರೊಳಗೆ ನಾವು ಮೊನ್ನೆ ಟೂರಿಗೆ ಇಟ್ಟಿದ್ದೇವೆ. ಟೂರಿಗೆ ಆದಷ್ಟು ಜನರಿಗೆ ನಾವು ಫೋನ್ ಮುಖೇನ ಮಾತಾಡಿದ್ದೇವೆ. ಕೆಲವರು ಫೋನಿಗೆ ಸ್ಪಂದಿಸಲಿಲ್ಲ, ಕೆಲವರದು ಫೋನು ನಾಟ್ ರೀಚೇಬಲ್ ಬಂತು. ಇಂಥದ್ದೆಲ್ಲ ಹಲವಾರು ಕಾರಣ. ಮಲ್ಲಿಕನವರು 5,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ನನಗೆ ಕೈ ಹೀಗಾದರೆ ಗೊತ್ತಾಗೋದಿಲ್ಲ. 5,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದರೆ. ಹಾಗೆ ಆ ಒಂದು ಟೂರಿಗೆ ನಮಗೆ ಸುಮಾರು 60 ಜನ ಸಿಗ್ಬೋದು ಯೋಚನೆ ಮಾಡಿದೆವು. ಅದು ಲಾಸ್ಟಿಗೆ ಕೆಲವೆಲ್ಲ ತಾಪತ್ರಗಳಿಂದ ಸುಮಾರು 56 ಜನರಿಗೆ ಇಳೀತದು. ಆದರೆ ಕಾರ್ಯಕ್ರಮ ಭಾಳ ಕಷ್ಟದಲ್ಲಿ ಸುಸೂತ್ರವಾಗಿ ನಡೆದಿದೆ ಎಂಬುದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶಶಿಕಲನವರು 1,000 ರೂಪಾಯಿ ರಸೀದಿ ಪಡ್ಕೊಳ್ಬೇಕು, ಮರೆತು ಬಿಡಬೇಡಿ ಅಧಿಕಾರಿಯವರೇ. ಹಾಗೆ ಈಗ ಇವತ್ತಿನಿಂದ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ತ್ರೈಮಾಸಿಕ ಸಭೆ ಇನ್ನು ಯಾವಾಗ ಫೆಬ್ರವರಿಯಲ್ಲಿ ನಡೀಲಿಕ್ಕೆ ಉಂಟು ನನ್ನ ಭಾವನೆ. ನಾವು ತಣ್ಣೀರು ಬಾವಿಯಲ್ಲಿ ಟ್ರೀ ಪಾರ್ಕ್ ಅಂತ ಇದೆ. ತಣ್ಣೀರು ಬಾವಿಯಲ್ಲಿ ಟ್ರೀ ಪಾರ್ಕ್ ಇದೆ. ನಾವು ಇವಾಗಲೇ ಅಲ್ಲಿಗೆಲ್ಲ ಹೋಗಿ ಒಂದು 10-20 ಜನ ನಾವು ಆಟೋಟ ಸ್ಪರ್ಧೆ ಎಲ್ಲ ಮಾಡಿ ಬಂದಿದ್ದೇವೆ. ಅಲ್ಲಿ ಟ್ರೀ ಪಾರ್ಕ್ನಲ್ಲಿ ಎಂಟ್ರಿ ಫೀಸ್ 10 ರೂಪಾಯಿ. ಮತ್ತು ನಮ್ಮದೇ ನಾವು ಊಟ ಮಾಡಿದ್ದು, ನಾವು ಕಾಫಿ ಕುಡಿದ ಬಗ್ಗೆ ಏನು ಎತ್ತಂತ ನಾವು ಹೇಳುವುದಿದ್ದರೆ ಟ್ರೀ ಪಾರ್ಕನ್ನು ಆಯ್ಕೆ ಮಾಡಿ ನಮ್ಮ ನಿವೃತ್ತ ನೌಕರನ್ನು ಆಡಿಸುವಂಥ ಕಾರ್ಯಕ್ರಮ ಮಾಡಿದರೆ ಅದೊಂದು ಸತ್ಯವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಎನಿಸ್ಬೋದು. ನಾನು ಇಡೀ ಬೆಳಿಗ್ಗೆಯಿಂದ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಆಟ ಆಡಿ 5 ಗಂಟೆಯಿಂದ ಸಮುದ್ರದ ಕಿನಾರೆಯ ಎಲ್ಲ ಸೀನನ್ನು ನೋಡ್ತಾ ಮತ್ತೆ ನಾವು ಬರ್ಬೋದು. ಯಾಕೆಂದರೆ ಅದು ನಾವು ಅಲ್ಲಿ ಈಗ ಟ್ರೆಜರಿ ಆಫೀಸಲ್ಲಿ ಹೋಗಿ ಎಲ್ಲ ಅದನ್ನು ವಿಚಾರಿಸಿದಾಗ ಅವರು 1ನೇ ತಾರೀಕಿಗೆ ಅದನ್ನು ಬ್ಯಾಂಕಿಗೆ ಕೊಡ್ತಾರೆ. ಆ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ಬಾಕಿ ದೂರದೆಲ್ಲ ಬ್ಯಾಂಕಿದ್ದು ಎಲ್ಲ ಅವರು ಪೋಸ್ಟಲ್ಲಿ ಕಳಿಸ್ತಾರೆ. ಅದು ಪೋಸ್ಟಲ್ಲಿ ಭಾರಿ ಡಿಲೇ ಆಗ್ತದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಒಂದು SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೋರ್ಟ್ ರೋಡಲ್ಲಿ ಮಾಡಿದರೆ ಅವರದ್ದು 1ನೇ ತಾರೀಕಿಗೆ ಅಥವಾ 2ನೇ ತಾರೀಕಿಗೆ ಆಗ್ತದೆ. ಅಥವಾ
ಕಾರ್ಪೊರೇಷನ್ ಬ್ಯಾಂಕ್ ಮಹಾನಗರ ಪಾಲಿಕೆ ಕಚೇರಿಯಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಮಾಡಿದರೆ ಅದು ಜಾಸ್ತಿ ಅಂದರೆ 4ನೇ ತಾರೀಕಿನ ಒಳಗೆ ಅದು ಆಗ್ತದೆ. ಆದುದರಿಂದ ಒಂದು ವೇಳೆ ಅದೂ ಆಗದಿದ್ದರೆ ನಾವು ಯಾರದ್ದೆಲ್ಲ ಡಿಲೇ ಆಗ್ತದೆ ಅದನ್ನು ನಾವು DC ಅವರ ಗಮನಕ್ಕೆ ತಂದು, ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದು ನೆಫ್ಟ್ ಮೂಲಕ ಅದನ್ನು ಅವರವರ ಖಾತೆಗೆ ಜಮಾ ಆಗುವಾಗೆ ನಾವು ಆ ಬಗ್ಗೆ ಮಾತುಕತೆ ನಡೆಸ್ತೇವೆ ಅಂತೇಳಿ ನಿಮಗೆ ನಾವು ಭರವಸೆ ಕೊಡ್ತೇವೆ. ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅಕೌಂಟ್ ಇದ್ದವ್ರದ್ದು 4 ತಾರೀಕಿನ ಒಳಗೆ ಆಗಿದೆ. 4 ತಾರೀಕಿಗೆ ಎಲ್ಲರಿಗೂ ಸಿಕ್ಕಿದೆ. SBIಯಲ್ಲಿ ಮಾಡಿದವರಿಗೆ 2ನೇ ತಾರೀಕಿಗೆ ಸಿಕ್ಕಿದೆ. ಬಾಕಿ ದೂರ ಬೋಂದೇಲ್, ಮಂಗಳದೇವಿ ಮತ್ತು ಬೇರೆ ಎಲ್ಲ ಬ್ಯಾಂಕಿನವರಿಗೆ ಅದು ಸ್ವಲ್ಪ ಡಿಲೇ ಆಗ್ತದೆ. ಅದಕ್ಕಾಗಿ ಇನ್ನು ಆ ಬಗ್ಗೆ ಇವರದು ಟ್ರೆಷರಿ ಆಫೀಸಲ್ಲಿ ಅದನ್ನು ವಿಚಾರಿಸಿ ಅದಕ್ಕೆ ಏನು ಮಾಡ್ಬೋದು ಅಂತ ಅವರಲ್ಲಿ ಕೇಳಿ, ಒಂದು ವೇಳೆ ನೆಫ್ಟ್ ಮೂಲಕ ಬ್ಯಾಂಕಿನಿಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು, ಖಾಲಿ ಡಿಜಿಟಲ್ ಆನ್ಲೈನ್ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿ ವಿಚಾರಿಸಿ ಅದನ್ನು ಆದಷ್ಟು ಬೇಗ ಆಗುವಾಗೆ ಅವರಾಗಿ ವಿನಂತಿಸ್ತೇವೆ. ಮತ್ತು ಒಂದು ವೇಳೆ ಇನ್ನೂ ತಡ ಆದರೆ ದಯಮಾಡಿ ಅದು ಗಮನಕ್ಕೆ ತರಬೇಕಂತೇಳಿ ನಾನು ವಿನಂತಿಸ್ತೇನೆ. ಮತ್ತು ಈಗ ಮೊನ್ನೆ ನಾವು ಪ್ರವಾಸ ಹೋದಾಗ ಕೆಲವರು ನಮ್ಮ ರೀಟರ್ ಅವರು ದಯಮಾಡಿ ಅವರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕೆಂದರೆ ಅವರದ್ದು ಫಾರ್ಮಲ್ಲಿ ನಂಬರ್ ಇರಲಿಲ್ಲ. ಆದರೂ ನಮಗೆ ಇವರಲ್ಲಿ ಯಾರಾದರೂ ಕೇಳಿದೆವು, ಆದರೂ ಎಲ್ಲರಲ್ಲಿ ಸಿಗೋದಿಲ್ಲ ನಂಬರ. ನಿವೃತ್ತರಾದವ್ರನ್ನ ಅವರು ಸಿಗೋದಿಲ್ಲ. ಇದು ನಾನು ಮೊದಲೇ ಹೇಳಿದ್ದೇನೆ, ನಮಗೊಂದು ಫ್ಯಾಮಿಲಿ ಅಂತ. ನಾವೊಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೇಗೆ ನಾವು ಸಮೀಕ್ಷಿಸ್ತೇವೆ ಅದೇ ರೀತಿ ಇದನ್ನು ನಮ್ಮ ತಪ್ಪು ಅಂತ ನಾವು ಒಪ್ಪುಕೊಳ್ತೇವೆ. ಅದನ್ನು ದಯಮಾಡಿ ನಮಗೆ ಕ್ಷಮಿಸಬೇಕು. ಅದೇ ರೀತಿ ನಮ್ಮ ರೆವಿನ್ಯೂ ಆಫೀಸರ್ ರಿಟೈರ್ಡ್ ಸೋಮಶೇಖರ್ ಇದ್ದಾರೆ, ದಯಮಾಡಿ ಸೋಮಶೇಖರ್ ಇದ್ದಾರಾ? ಸೋಮಶೇಖರ್ ಇಲ್ಲ ಸೋಮಶೇಖರ್ ಕೂಡ ನನ್ನಲ್ಲಿ ಹೇಳಿದರು ನನಗೆ ಕಮ್ಯುನಿಕೇಷನ್ ಆಗಲಿಲ್ಲ, ನನಗೆ ಗೊತ್ತಿಲ್ಲ ಅಂತ. ಅವರಿಗೆ ಕೂಡ ನಾನು ಹೇಳಿದೆ, ಇನ್ನು ಮುಂದಕ್ಕೆ ನಾವು ಆಮೇಲೆ 2-3 ಸಲ ಫೋನ್ ಮಾಡಿ ಹೇಳಿದೆ. ಅವರದ್ದು ಯಾವಾಗಲೇ ಅಂದರೆ ನಾಟ್ ರೀಚೇಬಲ್ ಬರ್ತಾ ಉಂಟು. ಆದ್ದರಿಂದ ಅವರದ್ದು ಮಿಸ್ ಆಗಿ ಹೋಗಿದೆ. ಅದನ್ನು ಕೂಡ ನಾನು 2-3 ಸಲ ಫೋನ್ ಮಾಡಿ ಹೇಳಿದೆ, ಈಗ ರೀಚೇಬಲ್ ಉಂಟು, ಇನ್ನು ನಾವು ನಿಮ್ಮನ್ನು ಬಿಡುವುದಿಲ್ಲ, ಇದಕ್ಕೆ ನಮ್ಮನ್ನು ಕ್ಷಮಿಸಿ ಏನಾದರೂ. ಯಾಕೆಂದರೆ ಕೆಲವೇ ದಿನದ ಒಳಗೆ ನಾವು ಅದನ್ನು ನಿಶ್ಚಯ ಮಾಡಿದ್ದು. ಆದ್ದರಿಂದ ಕೆಲವರಿಗೆ ಸರಿಯಾದ ಸಮಯದಲ್ಲಿ ಅದು ಸಂಪರ್ಕ ಸಿಗದೇ ಇದ್ದರಿಂದ ಎಲ್ಲರನ್ನು ಸಂಪರ್ಕ ಮಾಡಲಿಕ್ಕೆ ಕಷ್ಟ ಆಗಿರಬಹುದು. ಹೆಚ್ಚಿನ ಅಂಶ ಸಂಪರ್ಕ ಮಾಡಿದ್ದಾರೆ. ಅದನ್ನು ಸಂಪೂರ್ಣ ಜವಾಬ್ದಾರಿ ನಮ್ಮ ಶಿವಣ್ಣ ನಾಯಕರಿಗೆ ಕೊಟ್ಟಿತ್ತು. ಎಲ್ಲರನ್ನು ಸಂಪರ್ಕ ಮಾಡಿದ್ದಾರೆ. ಆದರೂ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ತೇವೆ. ದಯಮಾಡಿ ಇನ್ನು ಮುಂದಕ್ಕೆ ಆಗರದಾಗಿ ನಾವು ಅದನ್ನು ಮುಂದಕ್ಕೆ ಜಾಗ್ರತೆ ವಹಿಸ್ತೇವೆ ಅಂತ ನಿಮಗೆ ಮಾತು ಕೊಟ್ಟು, ದಯಮಾಡಿ ಈಗಾಗಲೇ ಆದ ತಪ್ಪನ್ನು ನಮಗೆ ಕ್ಷಮಿಸಿ ಅಂತ ಹೇಳ್ತೇನೆ. ಮತ್ತೇನೆಂದರೆ ಮತ್ತೇನಿಲ್ಲ. ಈಗ ನಮ್ಮ ದೇಜಮ್ಮನವರೇ, ದಯಮಾಡಿ ನೀವು ಈಗ ನಮ್ಮದು ಎಲ್ಲ ಸಮಸ್ಯೆ ಈಗ ಸಾಧಾರಣ ಆದ ಹಾಗೆ ಉಂಟು. ಯಾಕೆಂದರೆ ಈಗ ಒಳಚರಂಡಿ ವಿಭಾಗದ್ದು ನಮಗೆ ಅನುಕೂಲಕರವಾಗಿ ಬಂದಿದೆ ಆದೇಶ. ಅದು ಈಗ 2-3 ತಿಂಗಳೊಳಗೆ ಕಂಪ್ಲೀಟ್ ಆಗ್ತದೆ. ಅದು 13 ವರ್ಷದ ಹಿಂದೆ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆ. ಅದನ್ನು ನಾವೀಗ 3 ತಿಂಗಳೊಳಗೆ ಕಮಿಷನಲ್ಲಿ ಭೇಟಿಯಾಗಿ ಅವರಲ್ಲಿ ವಿನಂತಿಸಿ ಅವರ ಪಿಂಚಣಿಯನ್ನು 3 ತಿಂಗಳೊಳಗೆ ಆಗುವ ಹಾಗೆ ನಾವು ಮಾಡ್ತೇವೆ ಅಂತ ಅವರಿಗೆ ನಾನು ಭರವಸೆ ಕೊಡ್ತೇನೆ. ಮತ್ತು ಎರಡನೇದಾಗಿ 30 ವರ್ಷದ ನಂತರ ಸೇವೆಗೆ ಸೇರಿದವರು, ಅದು ಕೂಡ ಅವರದ್ದು ಕೂಡ ಪೆಂಡಿಂಗ್ ಉಂಟು. ಸುಮಾರು 10 ವರ್ಷದ ಹಿಂದೆ ರಿಟೈರ್ ಆದವರಿಗೂ ಕೊಡಲಿಲ್ಲ. ಅದು ಕೂಡ ನಮಗೆ ಅನುಕೂಲಕರವಾಗಿ ಸರ್ಕಾರದಿಂದ ಆದೇಶ ಬಂದಿದೆ. ಅದನ್ನು ಕೂಡ ನಾವು 3-4 ತಿಂಗಳೊಳಗೆ ಅವರ ಪಿಂಚಣಿ ಮರುನಿಗದಿಯಾಗಿ ಮಾಡ್ತೇವೆ. ಮತ್ತು ಇನ್ನೊಂದು ಉಳಿದದ್ದೇನೆಂದರೆ 25 ಮತ್ತು 30 ವರ್ಷದ್ದು ಒಂದೇ ಹುದ್ದೆಯಲ್ಲಿ 25-30 ವರ್ಷ ಸರ್ವಿಸ್ ಮಾಡಿದವರದು, ಅದು ಮಾತ್ರ ಸಮಸ್ಯೆ. ಅಂಥ ಸಮಸ್ಯೆ ಸುಮಾರು ಜನರದ್ದುಂಟು. ಅದರಲ್ಲಿ ದೇಜಮ್ಮನವರೇ, ನೀವು ಕೊಟ್ಟ ಅಪ್ಲಿಕೇಶನ್ ಸ್ವಲ್ಪ ಸರಿ ಇಲ್ಲ. ಅದನ್ನು ದಯಮಾಡಿ ನೀವೊಂದು ಕರೆಕ್ಟ್ ನಿಮ್ಮದು 30 ವರ್ಷದ ನಂತರ ಸೇರಿದ್ದ ಅಥವಾ 30 ವರ್ಷದ ಸರ್ವಿಸ್ ಬಾಕ್ಯ ಯಾವುದಂತ ಸ್ಪಷ್ಟ ಅರ್ಜಿಯಲ್ಲಿ ಇಲ್ಲ. ದಯಮಾಡಿ ಅದೊಂದು ಅರ್ಜಿಯನ್ನು ಸರಿಪಡಿಸಿ ನೀವು ಕೊಡಿ.
ಮತ್ತು ಇನ್ನೊಂದು ತೇಜವತಿ ಅವರೇ, ನಿಮ್ಮದು ಕೂಡ ಆಗಿ ಅರ್ಜಿ ಕೊಟ್ಟದ್ದು ಒಟ್ಟಾರೆ ಆಗಿದೆ, ಬೋಲ್ಬಪ್ಪಾಗಿದೆ. ಅದನ್ನು ಏನಂದರೆ ಒಂದು ಸ್ಪಷ್ಟ ಇದು ಕಮಿಷನರಿಗೆ ಒಂದು ಅರ್ಧ ಕೊಡಲೇಬೇಕು. ಕಮಿಷನರಿಗೆ ಒಂದು ಕೊಟ್ಟ ಅರ್ಜಿಯನ್ನು ನಮಗೆ ಕೊಡಿ, ಅದರ ಕಾಪಿ. ಕಮಿಷನರಿಗೆ ನಾನು ಇಂಥ ದಿನ ಇಂಥ ಹುದ್ದೆಗೆ ಸೇರಿದ್ದೇನೆ, ಇಷ್ಟನೇ ಯಾವಾಗ ನಿಮ್ಮ 25 ವರ್ಷ ಸಂಪೂರ್ಣ ಆಗಿದೆ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ನೀವು ಅರ್ಜಿ, ಸ್ಪಷ್ಟವಾದ ಒಂದು ಅರ್ಜಿಯನ್ನು ಕೊಡಿ ಕಮಿಷನರಿಗೆ. ಒಂದು ಕಾಪಿ ನಮಗೆ ಕೊಡಿ. ಅದನ್ನು ಈಗ ನಮ್ಮದು 3ನೇ ಆ ಸಮಸ್ಯೆ, ಅದು ಕೂಡಲೇ ಅದು ಬಗೆಹರಿಯಾಗಿ ನಾವು ಅದನ್ನು ಕ್ರಮ ತೆಗೆದುಕೊಳ್ತೇವೆ. ಮತ್ತು ಇಷ್ಟರವರೆಗೆ ಬಂದ ಯಾವುದೇ ಸಮಸ್ಯೆ ನಮ್ಮಲ್ಲಿ ಬಾಕಿ ಇಲ್ಲ. ದಯಮಾಡಿ ಯಾರ್ದಾದರೂ ಇನ್ನೂ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಈಗ ನಮಗೆ ಒಂದು ನಮ್ಮ 87ಅಲ್ಲಿ ಒಂದು ಇನ್ಕ್ರಿಮೆಂಟ್ ಕೊಟ್ಟದ್ದು ಜಾಸ್ತಿ ಆಗಿದೆ ಅಂತೇಳಿ ಕೆಲವರದು ನಿವೃತ್ತಿಯಾದ ಸಂದರ್ಭದಲ್ಲಿ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ. ಅಂಥವ್ರದ್ದು ವಿಷಯ ಕೂಡ ಈಗ ಆ ಬಗ್ಗೆ ನಮ್ಮ ಸಲಹೆಗಾರರಾದ ಯಾದವ್ ಕಾಂಚನ್ರವರು ಆ ಆರ್ಡರನ್ನೇ ಸ್ಟೇ ಮಾಡಿದಾಗ ಅದಕ್ಕೆ ಸರ್ಕಾರ ಅದು ಸರಿಯಲ್ಲ, ಅದು ಕಟ್ಟು ಮಾಡಿದ್ದು ಸರಿಯಲ್ಲ ಅಂಥೇಳಿ ಹೇಳಿದೆ. ಅದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಅದನ್ನು ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಏನೆಂದರೆ 5 ವರ್ಷದಕ್ಕೆ ಹಿಂದಿನ ಒಂದು ರಿಕವರಿ ಮಾಡುವ ಅಧಿಕಾರ ಇಲ್ಲ ಅಂಥೇಳಿ ಅದರಲ್ಲಿ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಈಗ ನಮಗೆ ನಿವೃತ್ತಿಯಾಗುವ ಸಂದರ್ಭದಲ್ಲಿ ನಮ್ಮ ರಘುರಾಮರದ್ದು ಕೂಡ ಕಟ್ ಮಾಡಿ ಎಲ್ಲರದ್ದು ಕೆಲವರದ್ದೆಲ್ಲ ಒಂದೊಂದು ಇನ್ಕ್ರಿಮೆಂಟ್ ಕಟ್ಟಾಗಿದೆ. ಆ ಬಗ್ಗೆಯೂ ಕೂಡ ನಾವು ಇನ್ನು ಮುಂದೆ ಅದರ ಬಗ್ಗೆ ಯಾರದ್ದೆಲ್ಲ ಕಟ್ಟಾಗಿದೆ ಅದನ್ನು ಒಟ್ಟು ಮಾಡಿ ಎಲ್ಲರ ಬಗ್ಗೆ ಒಂದು ಅರ್ಜಿ ಸರ್ಕಾರಕ್ಕೆ ಬರೆದು ಅದು ಮರು ಸಿಗುವಾಗೆ ನಾವು ಅದರಲ್ಲಿ ಪ್ರಯತ್ನ ಮಾಡ್ತೇವೆ ಅಂಥೇಳಿ ಹೇಳ್ತೇನೆ. ಬೇರೆ ದಯಮಾಡಿ ಏನಾದರೂ ಸಲಹೆ ಸೂಚನೆ ಇನ್ನೊಮ್ಮೆ ಹೇಳ್ತೇವೆ, ದಯಮಾಡಿ ನಿಮ್ಮ ಸಲಹೆ ಸೂಚನೆ ಹೇಳಿ, ದಯಮಾಡಿ ನಿಮ್ಮ ಸಮಸ್ಯೆ ಇದ್ದರೆ ಹೇಳಿ. ಹೇಳದಿದ್ದರೆ ನಮಗೇನು ಅದರಲ್ಲಿ ಮಾಡಲಿಕ್ಕಾಗೋದಿಲ್ಲ. ಎಲ್ಲರೂ ನಂಬರಲ್ಲಿ ಕೊಡಬೇಕಾಗಿ ವಿನಂತಿ, ಅದೊಂದು. ಮತ್ತು ಎರಡನೇ, ನೆಕ್ಸ್ಟ್ ಒಂದು ಕಾರ್ಯಕ್ರಮ ಅದು ಯಾವಾಗ ಅಂತೇಳಿ ಒಂದು ಫಿಕ್ಸ್ ಮಾಡಿ ಆಯ್ತು. ಅದು ತಣ್ಣೀರು ಬಾವಿ, ಅದಕ್ಕೂ ಹೆಸರು ಕೊಡುವವರು ತ್ರೈಮಾಸಿಕ ಸಭೆಯಲ್ಲಿ ಅದರ ಮುಂಚೆ ಎಲ್ಲರೂ ಕೊಡಬೇಕಾಗಿ ವಿನಂತಿ. ನೀವು ಅವರು ಈಗಾಗಲೇ ಹೇಳಿದ್ದಾರೆ, ನಾವೊಂದು ಹಾಲ್ ನೋಡಿದೆ, ಅದಕ್ಕೆ ಅಮೌಂಟ್ ಸ್ವಲ್ಪ ಶಾರ್ಟ್ ಆಯಿತು. ಸರಿ, ನಿಜವಾಗಿ ರೋಟರಿ ಬಾಲಭವನ್ ನಾನೇ ಹೋಗಿ ಬುಕ್ಕಿಂಗ್ ಎಲ್ಲ ಮಾಡಿದ್ದು, ಎಲ್ಲ ಸೇರಿ 15,000 ಆಗ್ಬೋದು ಅಂತ ಹೇಳಿದರು. ಅದನ್ನು ತಪ್ಪಿಸಲಿಕ್ಕೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತ ಕಾರಣಕ್ಕಾಗಿ ಅಷ್ಟರಲ್ಲಿ ನಮ್ಮ ರಘುರಾಮ್ ಶೆಟ್ಟರು ಅವರ ಹಾಲ್ ಕೊಡ್ತೇವೆ ಅಂತೇಳಿ ಇಲ್ಲಿ ಶಿಫ್ಟ್ ಮಾಡಿದರು. ಕೆಲವರು ನನ್ನ ಹತ್ರನೇ ಕೆಲವರು ಹೇಳಿದರು ಭಾಳ ದೂರ ಆಯಿತು ಅಂತೇಳಿ. ಆದರೆ ಇದರಲ್ಲಿ ಇನ್ನೊಂದು ವಿಷಯ, ನಾವು ರಿಟೈರ್ಡ್ ಎಂಪ್ಲಾಯೀಸ್ ಒಂದೇ ಕಡೆ ಆಫೀಸು ಅಥವಾ ಪಕ್ಕದಲ್ಲಿ ಮೀಟಿಂಗ್ ಮಾಡೋದಕ್ಕಿಂತ ದೂರ ಒಂದೊಂದು ಪ್ಲೇಸ್ ಸೆಲೆಕ್ಟ್ ಮಾಡುವ. ನಾನೀಗ ನಮ್ಮ ಫಾರ್ಮ್ ಹೌಸನ್ನು ಫಸ್ಟ್ ಹೇಳಿದ್ದು ಇದೇ ಉದ್ದೇಶಕ್ಕೆ. ಅದನ್ನು ಯಾವತ್ತು ಬೇಕಾದ್ರೂ ನಾನು ರೆಡಿ ಕೊಡ್ತೇನೆ. ಹಾಗೆ ಒಂದು ಅಡ್ಯಾರ ಆಯಿತು, ಈಗ ತೊಕ್ಕೊಟ್ಟಾಯಿತು, ಇನ್ನು ನೆಕ್ಸ್ಟ್ ಪಣಂಬೂರ, ಯಾವ ಕಡೆ ಯಾರು ಆಫರ್ ಕೊಡ್ತಿದ್ರೆ ನಮಗೂ ಇದೊಂದು ಪಿಕ್ನಿಕ್ಕೆ. ಇವತ್ತಿನ ಈ ಮೀಟಿಂಗ್ ಕೂಡ ಒಂದು ಪಿಕ್ನಿಕ್ಕೆ, ಊರಿಂದ ನಮ್ಮ ಸಿಟಿಯಿಂದ ಸ್ವಲ್ಪ ದೂರ. ಸೊ ದಯವಿಟ್ಟು ಯಾರು ಬೇಜಾರು ಮಾಡಿಬೇಡಿ, ದೂರ ಆಗಿದೆ ಅಂತೇಳಿ. ಜಾಯಿಂಟ್ ಸೆಕ್ರೆಟರಿ ಆದಂಥ ಚಿನ್ನಪ್ಪ ಮಲ್ರು ನೆರವೇರಿಸಬೇಕಂತ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ವಹಿಸಿದಂಥ ನಮ್ಮ ಜಗನ್ನಾಥ್ ಶೆಟ್ಟರು ಹಾಗೂ ಗೌರವ ಕಾರ್ಯದರ್ಶಿಯಾದಂಥ ಶ್ರೀಯುತ ಪದ್ಮನಾಭರವರು, ಉಪಾಧ್ಯಕ್ಷರಾದಂಥ ಲೋಕೈಗೌಡರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ಪರಮೇಶ್ವರ್ ಹಾಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತವನ್ನು ಮಾಡಿದಂಥ ಶ್ರೀಯುತ ಶಿವಣ್ಣ ನಾಯ್ಕರವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ದೀಪ ಪ್ರಜ್ವಲನೆ ಮಾಡಿದಂಥ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಾರ್ಥನೆಯನ್ನು ಮಾಡಿರುವಂಥ ಶ್ರೀಯುತ ರಾಮುರವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.